ನಮಸ್ಕಾರ ವೀಕ್ಷಕರೇ, ವರಮಹಾಲಕ್ಷ್ಮಿ ವೈಭವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಾ ಜಯರಾಮ್. ನಮಸ್ತೇಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. ಈ ದಿನ ಸುದಿನ, ವರಮಹಾಲಕ್ಷ್ಮಿಯನ್ನ ಕಣ್ತುಂಬಿಕೊಂಡು ಪುನೀತರಾಗುವಂತಹ ಪುಣ್ಯ ದಿನ. ಸರ್ವಾಲಂಕಾರ ಭೂಷಿತಳಾದ ದೇವಿಯನ್ನ ಕಣ್ತುಂಬಿಕೊಂಡು ಅವಳಿಗೆ ಶರಣಾಗತರಾಗುವ ಈ ದಿನ, ಈ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷತೆಗಳೇನು, ಈ ಹಬ್ಬದ ಹಿನ್ನೆಲೆ ಏನು, ಈ ಹಬ್ಬದ ಆಚರಣೆಯ ಬಗೆ ಏನು, ಇವೆಲ್ಲವನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಪುತ್ತೂರಿನ ಜ್ಯೋತಿಷಿಗಳಾದಂತಹ ಶಿವಪ್ರಸಾದ್ ಭಾರದ್ವಾಜ್ ಅವರಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಓಂ ಶ್ರೀ ಗಣೇಶಾಯ ನಮಃ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳಿಗೆ ಈ ದಿನದ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಗುರುಗಳೇ, ಈಗ ಲಕ್ಷ್ಮಿಯ ಕೃಪಾ ಕಟಾಕ್ಷ ಎಲ್ಲರಿಗೂ ಬೇಕು. ಲಕ್ಷ್ಮಿಯನ್ನ ಎಲ್ಲರೂ ಆರಾಧಿಸ್ತಾರೆ, ಲಕ್ಷ್ಮಿಯನ್ನ ಎಲ್ಲರೂ ಪೂಜಿಸ್ತಾರೆ. ಆದ್ರೆ ಈ ಲಕ್ಷ್ಮೀ ಪೂಜೆಗೂ ವರಮಹಾಲಕ್ಷ್ಮಿ ಪೂಜೆಗೂ ಇರುವ ವಿಶೇಷತೆ ಏನು? ಖಂಡಿತ ಮೇಡಮ್, ನೋಡಿ, ಈ ಒಂದು ವಿಚಾರವನ್ನು ನಾನು ನಿಮಗೆ ಹೇಳುವುದಕ್ಕೆ ಮುಂಚೆ ಸ್ವಲ್ಪ ಇದರ ಹಿನ್ನೆಲೆಯನ್ನ ಹೋಗುವ. ಆದಿಮಾಯೆಯಿಂದ ಜಗದ ಸೃಷ್ಟಿಯಾಯಿತು, ಅಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಜನನ ಆಯಿತು. ಅಲ್ಲಿಂದ ಬ್ರಹ್ಮನು ಸೃಷ್ಟಿಕರ್ತನಾಗಿದ್ದಾನೆ. ಶ್ರೀಮನ್ನಾರಾಯಣ ಮತ್ತು ಅವರ ಹೃದಯವಾಸಿಯಾಗಿರುವಂತಹ ಮಹಾಲಕ್ಷ್ಮಿ ಈ ಜಗದ ಎಲ್ಲ ಪರಿಪಾಲನೆಯ ಕರ್ತವ್ಯಗಳನ್ನು ನೋಡಿಕೊಳ್ತಾ ಇದ್ದಾರೆ. ಅದೇ ರೀತಿ ಲಯಕರ್ತನಾದಂತಹ ಪರಶಿವನು ಯಾವ ಸಂದರ್ಭದಲ್ಲಿ ಯಾವ ಯಾವ ವ್ಯವಸ್ಥೆಗಳನ್ನು ಹೇಗೆ ನಡೆಸಬೇಕು, ಯಾವುದನ್ನು ಲಯ ಮಾಡಬೇಕು ಇತ್ಯಾದಿಗಳನ್ನು ಶಿವಪಾರ್ವತಿಯರ ಜೊತೆಗೂಡಿಕೊಂಡು ಇದು ನಡೀತಾ ಇದೆ. ಆದರೆ ಇಲ್ಲಿ ಈಗ ಮಹಾಲಕ್ಷ್ಮಿ ಅಂತ ಹೇಳಿದ ತಕ್ಷಣ ನಾವು ಅದರ ಒಂದು ಅರ್ಥವನ್ನು ಸ್ವಲ್ಪ ವಿಸ್ತಾರವಾಗಿ ನೋಡ್ತಾ ಹೋಗುವ. ಮಹಾಲಕ್ಷ್ಮಿ ಅಂತ ಹೇಳಿದ್ರೆ ಹೆಚ್ಚಿನ ಜನಗಳ ಒಂದು ಭಾವನೆಯಲ್ಲಿ ಹಣ ಅಂತ ಹೇಳಿ ಅಲ್ವಾ, ನೋಟು ಮತ್ತು ಚಿಲ್ಲರೆ ನಾಣ್ಯ ಇದಿಷ್ಟೇ ನಮ್ಮ ಕಣ್ಣಿಗೆ ಕಾಣುವುದು ಮಹಾಲಕ್ಷ್ಮಿ ಅಂತ ಹೇಳಿ. ಮತ್ತು ಅದರ ಇನ್ನೊಂದು ಮುಖ ನಾವು ನೋಡುವಂಥದ್ದು ಒಂದಷ್ಟು ಹರಿವಾಣದ ಒಳಗಡೆ ಒಂದಷ್ಟು ಚಿನ್ನವನ್ನು ನಾವು ನೋಡ್ತೇವೆ. ಈ ಚಿನ್ನ, ಹಣ, ನಾಣ್ಯ ಇತ್ಯಾದಿಗಳ ಒಳಗೆ ನಾವು ಮಹಾಲಕ್ಷ್ಮಿ ಅಂತ ಹೇಳಿ ನೋಡುವಂಥದ್ದು ಇದೆ ಜನಗಳಿಗೆ. ಆದರೆ ನಾನು ಹೇಳ್ತಾ ಇರುವಂಥದ್ದು ಮನ್ನಾರಾಯಣನಾಗಿರುವಂತಹ ಮಹಾವಿಷ್ಣುವಿನ ಹೃದಯವಾಸಿಯಾಗಿ ಮಹಾಲಕ್ಷ್ಮಿ ಇದ್ದಾಳೆ ಅಂತಾದರೆ, ಅಲ್ಲಿ ಶ್ರೀಮನ್ನಾರಾಯಣ ಒಂದು ಪುರುಷನಾದರೆ ಈ ಪ್ರಕೃತಿಯನ್ನು ನಾವು ಮಹಾಲಕ್ಷ್ಮಿ ಅಂತ ಕರೀಬೋದಲ್ವಾ? ಖಂಡಿತ. ಹಾಗಿದ್ದಾಗ ಇಲ್ಲಿ ಪ್ರಕೃತಿ ಅಂತ ಹೇಳಿದ ತಕ್ಷಣ ಭೂಮಿ, ಆಮೇಲೆ ಈ ಭೂಮಿಯಲ್ಲಿರುವಂತಹ ಎಲ್ಲ ಸಂಪತ್ತುಗಳು, ಮರಗಿಡಗಳು, ಹರಿಯುವಂತಹ ನೀರು, ಆಮೇಲೆ ಇತರ ಪ್ರಾಣಿ ಪಕ್ಷಿಗಳು, ಆಮೇಲೆ ನಮ್ಮ ದೇಹದ ಸೌಂದರ್ಯ ಅಥವಾ ನಾವು ಮಾತಾಡುವಂತಹ ಮಾತು ಕೂಡ ಮಹಾಲಕ್ಷ್ಮಿಯೇ. ಹಾಗಿದ್ದಾಗ ಎಲ್ಲ ನಾವೊಂದು ವಿಶಾಲವಾದಂತಹ ಮನೋಭಾವನೆಯಲ್ಲಿ ಅದನ್ನು ಅರ್ಥ ಮಾಡಿಕೊಂಡ್ರೆ ಮಹಾಲಕ್ಷ್ಮಿ ಅಂತ ಹೇಳಿದ್ರೆ ಇಡೀ ನಮ್ಮ ಜಗತ್ತನ್ನು ಆಳುವಂತಹ ಸರ್ವ ಸಂಪತ್ತನ್ನು ಆವರಿಸಿಕೊಂಡಿದ್ದಾರೆ ಅಂತ ಹೇಳಿ. ಇದರ ಹಿನ್ನೆಲೆ ಏನು ಸರ್? ಯಾಕಂದ್ರೆ ಈ ಒಂದು ಮಹಾಲಕ್ಷ್ಮಿ ಹಬ್ಬ ಅಂತ ಒಂದು ಬರ್ಬೇಕಾದ್ರೆ, ಆ ವ್ರತಾಚರಣೆ ಅಂತ ಬರ್ಬೇಕಾದ್ರೆ ಅದಕ್ಕೊಂದು ಪೌರಾಣಿಕ ಹಿನ್ನೆಲೆ ಖಂಡಿತವಾಗ್ಲೂ ಇದೆ. ಈ ಪೌರಾಣಿಕ ಹಿನ್ನೆಲೆ ಬಗ್ಗೆ ಏನ್ ಹೇಳ್ತೀರಾ? ನೋಡಿ, ಇಲ್ಲಿ ಒಂದು ವಿಚಾರ ಬರ್ತದೆ ನಿಮಗೆ. ಈಗ ನೀವು ಆಗ್ಲೇ ಕೇಳಿದ್ರಿ ನಮಗೆ ಈ ಮಹಾಲಕ್ಷ್ಮಿ ವ್ರತ, ವರಮಹಾಲಕ್ಷ್ಮಿ ವ್ರತ ಮತ್ತು ಲಕ್ಷ್ಮೀ ಪೂಜೆ ಅಂತ ಹೇಳಿ. ಈ ಮನುಷ್ಯ ಏನ್ ಮಾಡ್ತಾನೆ, ನಾವೆಲ್ಲ ಒಂದು ವಾಹನವನ್ನು ತೆಗೆದುಕೊಂಡಾಗ ಅದನ್ನು ಲಕ್ಷ್ಮಿ ಅಂತ ಹೇಳಿ ಅದಕ್ಕೆ ಒಂದು ಲಕ್ಷ್ಮೀ ಪೂಜೆಯನ್ನು ಮಾಡ್ತೇವೆ, ವಾಹನ ಪೂಜೆ ಅಂತ ಮಾಡ್ತೇವೆ. ಅದನ್ನು ಐಶ್ವರ್ಯ ಅಂತ ನಾವು ಗುರುತಿಸ್ತೇವೆ, ಸಂಪತ್ತು ಅಂತ ಹೇಳಿ. ಅದರ ಜೊತೆಗೆ ನಾವೇನು ಮಾಡ್ತೇವೆ, ಒಂದು ಆಸ್ತಿ ಇತ್ಯಾದಿಗಳನ್ನು ಖರೀದಿ ಮಾಡಿ ಮನೆಗೆ ಒಂದಷ್ಟು ದುಡ್ಡು ಬಂದ ತಕ್ಷಣ ಅದರಿಂದ ಅದನ್ನು ಮಹಾಲಕ್ಷ್ಮಿ ಅಂತ ಪೂಜೆ ಮಾಡ್ತೇವೆ. ಆಮೇಲೆ ಯಾವುದೋ ಒಂದು ಹೊಸ ಅಂಗಡಿಯನ್ನು ಓಪನ್ ಮಾಡ್ತೇವೆ, ಇಲ್ಲ ಯಾವುದೋ ಒಂದು ಕಚೇರಿ ಇತ್ಯಾದಿಗಳನ್ನು ನಾವು ಅದರ ಆರಂಭದ ದಿನ ಅಲ್ಲಿ ಗಣಪತಿಯ ಹವನ ಇತ್ಯಾದಿಗಳ ಜೊತೆಗೆ ಮಹಾಲಕ್ಷ್ಮಿಯ ಪೂಜೆ ಅಂತ ಹೇಳಿ ಮಾಡ್ತೇವೆ. ಇತ್ಯಾದಿಗಳೆಲ್ಲ ಮಾಡ್ತಾ ಹೋಗುವಾಗ ಇದು ಎಲ್ಲ ಪ್ರತಿ ಕ್ಷಣದಲ್ಲೂ ಕೂಡ ಮಹಾಲಕ್ಷ್ಮಿ ನಾವು ನೆನೆಯುವಂಥದ್ದು ನಮ್ಮ ಒಂದು ಸಂಪ್ರದಾಯ. ಇಲ್ಲಿ ವರಮಹಾಲಕ್ಷ್ಮಿ ಅಂತ ಬರ್ತದೆ. ಈಗ ಇವತ್ತಿನ ದಿನದ ಬಹಳ ಮುಖ್ಯವಾದಂತಹ ದಿನ ವರಮಹಾಲಕ್ಷ್ಮಿ ಅಂತ ಹೇಳಿ. ಪೌರಾಣಿಕ ಕಾಲದಲ್ಲಿ ನೋಡ್ತಾ ಹೋದರೆ ಒಂದಷ್ಟು ಹೆಂಗಸರು ಜೊತೆ ಸೇರಿಕೊಂಡು ದೇವಿಯ ಆರಾಧನೆಯನ್ನು ಮಾಡ್ತಾ ಇದ್ರು. ಇದರಲ್ಲಿ ಚಾರುಮತಿ ಅಂತ ಹೇಳುವಳು ಬಹಳ ಪ್ರಸಿದ್ಧವಾದಂತಹ ಒಂದು ಹೆಂಗಸು. ಅವಳು ಶ್ರದ್ಧಾಭಕ್ತಿಯಿಂದ ಮಹಾಲಕ್ಷ್ಮಿಯನ್ನ ಪೂಜೆ ಮಾಡುವಂಥದ್ದು, ಬಹಳ ವೃತನಿಷ್ಠೆಯಿಂದ ಪೂಜೆ ಮಾಡುವಂಥದ್ದು ಇತ್ಯಾದಿಗಳನ್ನೆಲ್ಲ ಮಾಡ್ತಾ ಹೋಗುವಾಗ ಅವಳಿಗೆ ಕನಸಿನಲ್ಲಿ, ಸ್ವಪ್ನದಲ್ಲಿ ಮಹಾಲಕ್ಷ್ಮಿ ಒಲಿದು ಬರ್ತಾಳೆ. ಒಲಿದು ಬಂದು ಅವಳಿಗೆ ಹೇಳ್ತಾಳಂತೆ, ಇವತ್ತಿನಿಂದ ನಾನು ನಿನ್ನ ಪಾಲಿಗೆ ವರವನ್ನು ಕೊಡುವಂತಹ ಮಹಾಲಕ್ಷ್ಮಿಯಾಗಿ, ವರಮಹಾಲಕ್ಷ್ಮಿಯಾಗಿ ಬರ್ತಾ ಇದ್ದೇನೆ. ಇದು
ಈ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯ ಒಂದು ಶುಕ್ರವಾರ ದಿನ, ಅಂದ್ರೆ ಹುಣ್ಣಿಮೆಗೆ ಮೊದಲಾಗಿರುವಂತಹ ಶುಕ್ರವಾರ, ಅಂದ್ರೆ ಹುಣ್ಣಿಮೆಗೆ ಹತ್ತಿರ ಇರುವಂತಹ ಶುಕ್ರವಾರ ದಿನ ನಾನು ನಿಮಗೆ ಒಲಿದು ಬರ್ತಾ ಇದ್ದೇನೆ. ಈ ದಿನ ನೀನು ವೃತ ಪೂಜೆಗಳನ್ನು ಮಾಡಿದಲ್ಲಿ ನಾನು ನಿನಗೆ ಸರ್ವ ಸಂಪತ್ತು ಮತ್ತು ನಿನ್ನ ಮಾತಿನಲ್ಲಿ ನಡೆನುಡಿಯಲ್ಲಿ ಎಲ್ಲದರಲ್ಲಿ ಕೂಡ ನಿನಗೆ ಸೌಮಂಗಲೆಯಾಗಿ ಒಳ್ಳೆಯ ಮುತ್ತೈದೆಯಾಗಿ ನಿನಗೆ ನಾನು ಎಲ್ಲವನ್ನು ಕೂಡ ಕರುಣಿಸ್ತೇನೆ ಅಂತ ಹೇಳಿ ಅಭಯವನ್ನು ನೀಡಿ ಅದೃಶ್ಯ ಆಗ್ತಾಳೆ. ಈ ಒಂದು ಸಂದರ್ಭವನ್ನ ವರಮಹಾಲಕ್ಷ್ಮಿ ಪೂಜೆ ಅಂತ ಹೇಳಿ ಆಚರಣೆಯನ್ನು ಮಾಡ್ತೇವೆ. ಸಾಮಾನ್ಯವಾಗಿ ಶ್ರಾವಣ ಮಾಸದ ಶುಕ್ಲ ಪಕ್ಷದ 2ನೇ ಶುಕ್ರವಾರ ಅದು ಸಂಪತ್ ಶುಕ್ರವಾರ ಅಂತ ನಾವು ಕರಿತೀವಿ. ಅದೇ ದಿನ ಬರುತ್ತೆ ನಮಗೆ ಜಾಸ್ತಿ. ಹೌದು. ಆದ್ರೆ ಈ ಸಲ ಒಂದು ಗೊಂದಲ ಇತ್ತು ಅನ್ನೋದನ್ನ ನಾನು ಕೇಳ್ಪಟ್ಟೆ. ಹೌದು, ಯಾಕೆ ಅಂತ ಹೇಳಿದ್ರೆ ಈಗ ಈ ದಿನ ಇವತ್ತು ಶುಕ್ರವಾರ ಇದೆ, 5ನೇ ತಾರೀಕಿದೆ. ಈಗ ಮುಂದಿನ ಶುಕ್ರವಾರ 12ನೇ ತಾರೀಕು ಇದೆ. ಅಲ್ಲಿಯೂ ಶುಕ್ರವಾರ ಬರ್ತಾ ಉಂಟು, ಇಲ್ಲಿಯೂ ಶುಕ್ರವಾರ ಬರ್ತಾ ಉಂಟು ಅಂತ ಹೇಳಿ. ಆದರೆ ನನಗೆ ಅನಿಸ್ತಾ ಉಂಟು ನಾಡಿದ್ದು 12ನೇ ತಾರೀಕಿನ ಶುಕ್ರವಾರ ಆಚರಣೆ ಮಾಡುವುದಕ್ಕೆ ಒಂದಷ್ಟು ತೊಡಕುಗಳು ಬರ್ಬೋದು ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ಬೆಳಗಿಂದಲೇ ಎಲ್ಲ ಆಚರಣೆಗಳನ್ನು ಮಾಡ್ತಾ ಪೂಜೆ ಹೊತ್ತು ಮಧ್ಯಾಹ್ನದ ಹೊತ್ತು ಆಗಬೇಕು ಅಂತಾದ್ರೆ ಅಲ್ಲಿ ಸುಮಾರು 7:30-8 ಗಂಟೆ ಹೊತ್ತಿಗೆ ಅಲ್ಲಿ ಹುಣ್ಣಿಮೆ ಮುಗ್ದಿರ್ತದೆ. ಆಮೇಲೆ ಅದರ ಆಚರಣೆ ಅಷ್ಟೊಂದು ಸಮಂಜಸ ಅಲ್ಲ ಅಂತ ಕಾಣ್ತದೆ. ಆ ನಿಟ್ಟಿನಲ್ಲಿ ಈಗ ಇವತ್ತಿನ ದಿನವೇ ಅದನ್ನು ಆಚರಣೆ ಮಾಡುವುದು ಪ್ರಶಸ್ತ ಅಂತ ಕಾಣ್ತದೆ. ಖಂಡಿತವಾಗ್ಲೂ ಸರ್. ಆಯ್ತು, ಈಗ ನಾವು ಆಚರಣೆಯ ವಿಚಾರಕ್ಕೆ ಬರೋದಾದ್ರೆ ಕೆಲವರಲ್ಲಿ ಬೆಳಗಿನ ಜಾವ ನಾವು ಏನು ಲಕ್ಷ್ಮಿಯನ್ನ ಪ್ರತಿಷ್ಠಾಪನೆ ಮಾಡಿ ಪೂಜಿಸೋದು ಸೂಕ್ತ ಅನ್ನೋದಿರುತ್ತೆ. ಇನ್ನು ಕೆಲವರು ಗೋಧೂಳಿ ಲಗ್ನವೇ ಪ್ರಸಕ್ತ ಕಾಲ, ಅದು ಒಳ್ಳೆ ಕಾಲ ಅಂತ ಹೇಳ್ತಾರೆ ಲಕ್ಷ್ಮಿಯನ್ನ ಪೂಜೆ ಮಾಡೋದಕ್ಕೆ. ಯಾವ ಕಾಲ ಸೂಕ್ತ, ಶ್ರೇಷ್ಠ? ನೋಡಿ, ಈ ಕಾಲ ಅಥವಾ ಈ ಸಮಯ ಅಂತ ಹೇಳುವಂತಕ್ಕೆ ಒಂದಷ್ಟು ಗೊಂದಲಗಳು ಜನರಲ್ಲಿ ಇದೆ. ಆದರೆ ಕೆಲವರು ಅವರವರ ಸಮಯಕ್ಕೆ ಅನುಸಾರವಾಗಿ ಮಾಡ್ತಾ ಹೋಗುವಂಥದ್ದು ಇದೆ. ಇಲ್ಲಿ ಪ್ರಮುಖವಾಗಿ ಮಹಾಲಕ್ಷ್ಮಿಯನ್ನೀಗ ನಾವು ಪ್ರತಿನಿತ್ಯ ಕೂಡ ಕೆಲವರು ಹೇಳೋದುಂಟು, ಸಂಜೆ ಹೊತ್ತಿನಲ್ಲಿ ಕಸವನ್ನು ಗುಡಿಸಿ ಹೊರಗೆ ಹಾಕಬಾರದು, ಮಹಾಲಕ್ಷ್ಮಿ ಒಳಗೆ ಬರುವಂತಹ ಸಮಯ ಅಂತ ಹೇಳಿ. ಅಲ್ಲಿ ವೈಜ್ಞಾನಿಕ ಕಾರಣ ಏನು ಅಂತ ಹೇಳಿದ್ರೆ ನಮ್ಮದೇನು ಅಗತ್ಯವಾದಂತಹ ಚಿನ್ನದ ವಸ್ತುಗಳು ಏನಾದ್ರೂ ಕಸದಲ್ಲಿ ಸೇರಿಕೊಂಡಿದ್ರೆ ಅದೆಲ್ಲ ಒಟ್ಟಿಗೆ ಬಿಸಾಕಿ ಹೋದ್ರೆ ಅಂತ ಹೇಳುವಂತಹ ಒಂದು ವೈಜ್ಞಾನಿಕ ಕಾರಣ. ಅದರ ಒಟ್ಟಿಗೆ ಗೋಧೂಳಿ ಲಗ್ನ ಅಂತ ಹೇಳ್ತಾರೆ. ಅದನ್ನು ಗೋಧೂಳಿ ಅಂತ ಹೇಳಿದ್ರೆ ಗೋವುಗಳು ಹಟ್ಟಿಗೆ ಬರುವಂತಹ ಸಮಯ. ಈಗ ಹಟ್ಟಿಯಿಂದ ಬಿಡುವಂತದೆಲ್ಲ ಇಲ್ಲ, ಆದರೆ ಕೂಡ ಆ ಗೋವಿನ ಪಾದದ ಧೂಳು ಹಟ್ಟಿಗೆ ಬರುವಂತಹ ಸಮಯವನ್ನ ಗೋಧೂಳಿ ಸಮಯ ಅಂತ ಕರೀತಾರೆ. ಆದ್ರೆ ಈ ಒಂದು ವಿಚಾರದಲ್ಲಿ ಗೊಂದಲಗಳು ಬೇಡ. ಆಚರಣೆಯನ್ನು ಇಡೀ ದಿನ ಮಾಡುವುದು ಒಳ್ಳೆಯದು ಅಂತ ಹೇಳಿ ಮುಂಜಾನೆ ಹೊತ್ತಿನಿಂದಲೇ ಅದಕ್ಕೆ ಬೇಕಾದ ತಯಾರಿಗಳನ್ನು ಮಾಡಿಕೊಂಡು ಆ ತಯಾರಿಗಳ ಬಗ್ಗೆ ಮತ್ತೆ ಮಾತಾಡ್ತಾ ಹೋಗುವ ನಾವು. ಈ ಸಂದರ್ಭದಲ್ಲಿ ಬೆಳಗಿನ ಪೂಜೆ, ಆಮೇಲೆ ಮಧ್ಯಾಹ್ನ, ಆಮೇಲೆ ಸಂಜೆಯ ಪೂಜೆ, ಈ 3 ಹೊತ್ತಿನಲ್ಲಿ ಕೂಡ ಮಹಾಲಕ್ಷ್ಮಿನ ಆರಾಧನೆ ಮಾಡಿದ್ರೆ ಒಳ್ಳೆಯದು ಅಂತ ನನಗೆ ಅನಿಸ್ತದೆ. ಅಂದ್ರೆ ನೀವು ಹೇಳ್ತಾ ಇದ್ದೀರಾ ಭಕ್ತಿಯೇ ಪ್ರಧಾನ ಅನ್ನೋದು, ಸಮಯಕ್ಕಿಂತಲೂ ಆ ದಿನ ನಮ್ಗೆ ಭಕ್ತಿಗೆ ಶ್ರೇಷ್ಠ ಅಂತ ಹೇಳ್ತೀವಿ ಲಕ್ಷ್ಮಿಯನ್ನ ಒಲಿಸ್ಕೊಳ್ಳೋದಕ್ಕೆ. ಆದ್ರೆ ನಮ್ಗೆ ಅಂದ್ರೆ ಈಗ ಕೆಲವರಿಗೆ ಆಚರಣೆಗಳು ಹೇಗಾಗಿದೆ ಅಂತಂದ್ರೆ ಕೂಡು ಕುಟುಂಬ ಇದ್ದಂತಹ ಸಂದರ್ಭದಲ್ಲಿ ನಮ್ಮ ಹಿರಿಯ ತಲೆಗಳು ಏನು ಮಾರ್ಗದರ್ಶನವನ್ನ ಕೊಡ್ತಾ ಇದ್ರು ಅದರ ನಿಟ್ಟಲ್ಲಿ ನಾವು ಆಚರಣೆಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ವಿ. ಆದ್ರೆ ಈಗ ನಿಮಗೆ ಗೊತ್ತಿದೆ ಕೂಡು ಕುಟುಂಬ ಇಲ್ಲ, ಆದ್ರೆ ನಮ್ಗೆ ಮಾರ್ಗದರ್ಶನ ಮಾಡೋರು ಇಲ್ಲ. ಈ ಪರಿಸ್ಥಿತಿ ಇರಬೇಕಾದ್ರೆ ಆಚರಣೆಯಲ್ಲಿ ಎಡವುವ ಸಾಧ್ಯತೆಗಳು ಹೆಚ್ಚಿರುತ್ತೆ ಸರ್. ಈ ಬಗ್ಗೆ ಏನ್ ಹೇಳ್ತೀರಿ? ಆಚರಣೆಗಳಲ್ಲಿ ಎಡವುವುದು ಅಂತಲ್ಲ, ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳ ಬಗ್ಗೆ ಒಂದಷ್ಟು ನಾವು ಯೋಚನೆಯನ್ನು ಮಾಡಬೇಕಾಗ್ತದೆ. ವಾಟ್ಸಪ್ಗಳಿರ್ಬೋದು, ಫೇಸ್ಬುಕ್ಗಳಿರ್ಬೋದು ಅಥವಾ ಇನ್ಸ್ಟಾಗ್ರಾಮ್ ಇತ್ಯಾದಿ ಎಲ್ಲ ಈ ಒಂದು ಆ್ಯಪ್ಗಳ ಮುಖಾಂತರ ನಮ್ಮ ಪ್ರತಿಯೊಂದು ಕ್ಷಣದ ಮಾಹಿತಿಯನ್ನು ಕೂಡ ಅದರಲ್ಲಿ ಅಪ್ಡೇಟ್ ಮಾಡುವಂತಹ ಈ ಒಂದು ಕಾಲಘಟ್ಟದಲ್ಲಿ ಎಲ್ಲೋ ಒಂದು ಕಡೆ ಒಂದು 50% ಅಂತ ಹೇಳುವ ಹಾಗೆ ಏನು ನಾನು ಮಾಡಿದ್ದೇನೆ ಇದನ್ನು ಇದಕ್ಕೆ ವಾಟ್ಸಪ್ಪಿಗೆ ಹಾಕಬೇಕು, ಸ್ಟೇಟಸ್ಗಳಿಗೆ ಅಪ್ಲೋಡ್ ಮಾಡಬೇಕು, ಇಲ್ಲ ಫೇಸ್ಬುಕ್ಗಳಲ್ಲಿ ಕಾಣಿಸಿಕೊಳ್ಬೇಕು, ಅಥವಾ ಏನಾದರೂ ದೇವರಿಂದ ಪ್ರಸಾದವನ್ನು ತಗೊಳ್ಳುವಾಗ ಕೂಡ ನಾವು ಆ ಕಡೆಗೆ ಪೋಸನ್ನು ಕೊಟ್ಟು ಮಾಡುವಂಥದ್ದು ಅಲ್ಲ. ಅದು ಬೇಕು, ಆದರೆ ನಾನು ಹೇಳ್ತಾ ಇರುವಂಥದ್ದು ಬಹಳವಾಗಿ ಭಕ್ತಿ ಪ್ರಧಾನವಾಗಿರಬೇಕು ಅಂತ. ಈಗಿನ ಕಲಿಯುಗದ ವಿಷಯದಲ್ಲಿ ಮಾತಾಡುವಾಗ ನನಗೆ ಪೂಜ್ಯರಾದ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರ ನೆನಪಾಗ್ತದೆ. ಅವರು ಎಷ್ಟೋ ಸಲ ಈ ಭಜನಾ ಸತ್ಸಂಗಗಳಲ್ಲಿ ಅಥವಾ ಧರ್ಮಸ್ಥಳದ ಭಜನಾ ಮಂಡಳಿಗಳ ಕಾರ್ಯಕ್ರಮಗಳಲ್ಲಿ ಹೇಳುವುದನ್ನು ಕೇಳಿದ್ದೇನೆ. ಈ ಕಲಿಯುಗದಲ್ಲಿ ಭಗವಂತನ ನಾಮಸ್ಮರಣೆಯೇ ಬಹಳ ಮುಖ್ಯ ಅಂತ. ನಾಮಸ್ಮರಣೆ ಅಂತ ಹೇಳಿದ್ರೆ ನಮ್ಮ ಮನಸ್ಸಿನಿಂದ ನಾವು ಪೂಜೆಯನ್ನ ಮಾಡಬೇಕು. ಅದನ್ನು ಮಾನಸ ಪೂಜೆ ಅಂತಲೂ ಕರೀತೇವೆ. ಉದಾಹರಣೆಗೆ ಎಷ್ಟೋ ಸಂದರ್ಭಗಳಲ್ಲಿ ನಾವು ನೋಡ್ತೇವೆ ಸಮಾಜದಲ್ಲಿ, ಒಂದು ಸಂದರ್ಭದಲ್ಲಿ ಒಂದು ಮನೆಯಲ್ಲಿ ಒಂದು ಸತ್ಯನಾರಾಯಣ ಪೂಜೆಯನ್ನೇ ಅರೇಂಜ್ ಮಾಡಿರಲಿ, ಆ ಸಂದರ್ಭದಲ್ಲಿ ಅದರದೆಲ್ಲ ವ್ಯವಸ್ಥೆಗಳು ಆಗ್ತಾ ಇರುವಾಗ ಅಲ್ಲಿ ಮನೆಯೊಳಗಿನವರಲ್ಲಿ ಅಲ್ಲಿ ಏನಾದರೂ ಒಂದಷ್ಟು ಗೊಂದಲಗಳು ಅಥವಾ ಚರ್ಚೆಗಳು, ಭಿನ್ನಾಭಿಪ್ರಾಯಗಳು ಬಂದು ಅಥವಾ ಅಲ್ಲಿ ಅಡುಗೆಯವರಿಗೆ ಒಂದಷ್ಟು ತಯಾರಿಗಳಾಗಿ ಎಲ್ಲ ಗೊಂದಲಮಯ ವಾತಾವರಣದಲ್ಲಿ ಅಲ್ಲಿ ಹೋಗಿ ಪೂಜೆಯನ್ನ ಮಾಡಿದ್ರೆ ಅಲ್ಲಿ ಭಕ್ತಿ ಪ್ರಧಾನವಾಗಿರುವುದಿಲ್ಲ, ಸಮರ್ಪಣಾ ಭಾವನೆ ಇಲ್ಲ. ಅಲ್ಲಿ ಒಂದಷ್ಟು ಗೊಂದಲಗಳು ಬರ್ತದೆ. ಇಲ್ಲ ಅಲ್ಲಿ
ಒಂದಷ್ಟು ದ್ವಂದ್ವಗಳು, ನೀವು ಆಗ ಹೇಳಿದಾಗೆ ಆಡಂಬರಗಳು, ವೈಭವಗಳಿಗೆ ಸ್ವಲ್ಪ ಒತ್ತು ಜಾಸ್ತಿ ಸಿಗಬಹುದೇನೋ ಅಂತ ಕಾಣ್ತದೆ. ಆದ್ರೆ ಪೂಜ್ಯರು ಹೇಳಿದ ಒಂದು ಮಾತನ್ನು ಇನ್ನೊಮ್ಮೆ ಹೇಳ್ತೇನೆ ನಾನು, ನಾಮಸ್ಮರಣೆಯ ಮುಖ್ಯ ಅಂತ ಆದ್ರೂ ಕೂಡ ಈ ವರಮಹಾಲಕ್ಷ್ಮಿ ವ್ರತ ಇತ್ಯಾದಿಗಳನ್ನು ಮಾಡುವಾಗ ನೀವಾಗ ಹೇಳಿದಾಗೆ ಕೂಡು ಕುಟುಂಬದ ವ್ಯವಸ್ಥೆ ಇವತ್ತಿನ ಕಾಲದಲ್ಲಿ ಇಲ್ಲ ಅಂತ. ಆದರೂ ಕೂಡ ಇವತ್ತು ಎಲ್ಲಾ ಮನೆಯ ಮಹಿಳೆಯರು ಕೂಡ ಒಂದಷ್ಟು ಸಂಘಗಳನ್ನು ರಚಿಸಿಕೊಂಡು, ಭಜನಾ ಮಂಡಳಿಗಳನ್ನು ಮಾಡಿಕೊಂಡು, ಮಹಿಳಾ ಮಂಡಲಗಳನ್ನು ಮಾಡಿಕೊಂಡು, ನಾವೆಲ್ಲರೂ ಒಂದು ಕೂಡು ಕುಟುಂಬ ಅಂತ ಹೇಳುವ ಹಾಗೆ ಒಟ್ಟು ಸೇರಿಕೊಂಡು ಆಯಾಯ ಊರುಗಳಲ್ಲಿ ಅವರವರ ದೇವಸ್ಥಾನಗಳಲ್ಲಿ ಅಥವಾ ಅವರವರ ಏನು ಸಂಬಂಧಪಟ್ಟ ಭಜನಾ ಮಂದಿರಗಳಲ್ಲಿ ಮಾಡ್ತಾರೆ, ಹಬ್ಬ ಹರಿದಿನಗಳನ್ನು ಆಚರಿಸ್ತಾರೆ. ಇಂತಹ ಸಂದರ್ಭಗಳಲ್ಲಿ ಒಂದಷ್ಟು ಕುಣಿತ ಭಜನೆಗಳು ಅಥವಾ ಈ ಭಜನೆಗಳಿಗೆ ಒತ್ತನ್ನು ಕೊಟ್ಟರೆ ಒಂದಷ್ಟು ಮಹತ್ವ ಸಿಗಬಹುದೇನೋ ಅಂತ ಕಾಣ್ತದೆ. ಮತ್ತು ಅದೇ ಸಾಧ್ಯ ಆದಷ್ಟು ಮನಸ್ಸಿನ ಏಕಾಗ್ರತೆಯನ್ನು ಹೆಚ್ಚಿಸುವುದಕ್ಕೆ ಕೂಡ ಅದು ಕಾರಣ ಆಗಬಹುದು, ಕೇಂದ್ರೀಕರಣಕ್ಕೆ ಸಹಾಯ ಆಗಬಹುದು ಅಂತ. ಯಾಕಂದ್ರೆ ಈ ನಾಮ ಸ್ಮರಣೆಯೇ ಮುಖ್ಯ ಅಂತ ಹೇಳಿದ್, ಯಾಕಂದ್ರೆ ನಮ್ಗೆ ಸಂಪೂರ್ಣವಾಗಿ ನಮ್ಮನ್ನು ಒಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹೌದು ಹಾಗೆ ಈ ಯಾಂತ್ರಿಕತೆ ಬದುಕು ನಮ್ಮನ್ನ ಎಲ್ಲೆಲ್ಲೋ ನಮ್ಮ ಮನಸ್ಸೇ ಚಂಚಲ ಅಂತ ಹೇಳ್ತೀವಿ ಹಾಗೆ. ಸರಿ, ಈಗ ವರಮಹಾಲಕ್ಷ್ಮಿ ಹಬ್ಬ ಅಂತಂದ್ರೆ ಇಲ್ಲಿ ಹೆಣ್ಣು ಮಕ್ಕಳೇ ಪ್ರಧಾನ, ಅಂದ್ರೆ ಹೆಣ್ಣು ಮಕ್ಕಳೇ ಸಾಕ್ಷಾತ್ ಲಕ್ಷ್ಮಿ ಅಂತೆಯೇ ಸರ್ವಾಲಂಕಾರ ಭೂಷಿತಳಾಗಿ ತುಂಬಾ ಸಂಭ್ರಮದಿಂದ ಆಚರಿಸುವಂತಹ ಹಬ್ಬ ಇದು ವರಮಹಾಲಕ್ಷ್ಮಿ ಹಬ್ಬ. ಹಬ್ಬ ಮತ್ತು ಹೆಣ್ಣಿಗಿರುವ ನಂಟಿನ ಕುರಿತು ಏನ್ ಮಾತಾಡ್ತೀರಾ ಸರ್ ನೀವು? ಖಂಡಿತವಾಗ್ಲೂ ಕೂಡ ಈ ಒಂದು ವರಮಹಾಲಕ್ಷ್ಮಿ ಅಂತ ಹೇಳಿದ್ರೆ, ಈ ಚಾರುಮತಿಗೆ ಯಾವಾಗ ಸ್ವಪ್ನದಲ್ಲಿ ದರ್ಶನವಾಗಿ ಈ ಒಂದು ಸಂದರ್ಭದಲ್ಲಿ ಆಚರಣೆಯನ್ನು ಮಾಡಿಕೊಂಡು ಬನ್ನಿ, ಮುಂದಕ್ಕೆ ನಾನು ವರಮಹಾಲಕ್ಷ್ಮಿಯಾಗಿ ನಿಮಗೆ ನಾನು ಉತ್ತಮವಾದ ವರಗಳನ್ನು ಕೊಡ್ತಾ ಬರ್ತೇನೆ ಅಂತ ಹೇಳಿ ಲಕ್ಷ್ಮಿ ಹೇಳ್ತಾಳೆ. ಅದರ ನಂತರ ಇದು ಹೆಣ್ಣು ಮಕ್ಕಳಿಗೆ ಪ್ರಧಾನವಾದಂತಹ ಹಬ್ಬ ಅಂತ ಹೇಳುವುದರಲ್ಲಿ ಎರಡು ಮಾತಿಲ್ಲ. ಒಂದು ವಿಚಾರ. ಎರಡನೇದು, ನಾವು ಸಾಮಾನ್ಯವಾಗಿ ದೇವಿಯರ ಭಾವಚಿತ್ರಗಳನ್ನು ನೋಡಿದಾಗ ದೇವಿಯೇ ಸರ್ವಾಲಂಕಾರ ಭೂಷಿತಳಾಗಿ ಇರುವಂತದ್ದು, ಆಭರಣಗಳನ್ನು ತೊಟ್ಟುಕೊಂಡು, ಬಿಂದಿ, ಕಮಲ ನೇತ್ರೆ ಅಂತ ಕರಿತೇವೆ, ಕಮಲ ದಳದ ಹಾಗಿರುವ ಕಣ್ಣುಗಳು, ಎಲ್ಲವನ್ನು ಕೂಡ ಸೌಂದರ್ಯದ ಖನಿ, ಹೀಗೆಲ್ಲ ಹೆಣ್ಣನ್ನ ವರ್ಣಿಸುವಾಗ ಅಲ್ಲಿ ಏನು ಅಂತ ಹೇಳಿದ್ರೆ, ಯತ್ರ ನಾರ್ಯಾಸ್ತು ಪೂಜಂತೆ ರಮಂತೆ ತತ್ರ ದೇವತಾ ಅಂತ ಹೇಳುವಂತಹ ಒಂದು ಶ್ಲೋಕ ನನಗೆ ನೆನಪಾಗ್ತಾ ಉಂಟು. ನಾರಿಯರನ್ನು ಪೂಜಿಸುವಂಥದ್ದು ಕೂಡ ಈ ಸನಾತನವಾದಂತಹ ಭಾರತ ದೇಶದಲ್ಲಿ ಅದು ಗೌರವಿತವಾಗಿ ನಡ್ಕೊಂಡು ಬಂದಂತಹ ಒಂದು ಸಂಪ್ರದಾಯ. ಹಾಗಿದ್ದಾಗ ಇಲ್ಲಿ ಸ್ವತಃ ಹೆಣ್ಣು ಮಗಳೇ ತಾನು ಎಲ್ಲಾ ರೀತಿಯಿಂದ, ಅಂದ್ರೆ ವೃತ್ತಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಮತ್ತೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ, ಯಾವ ರೀತಿ ಅದಕ್ಕೆ ಪ್ರಿಪೇರ್ ಆಗಬೇಕು ಏನು ಅಂತ ಹೇಳಿ. ಆದರೂ ಕೂಡ ಒಂದಷ್ಟು ಪ್ರಿಪರೇಷನ್ಗಳನ್ನು ಮಾಡಿಕೊಂಡು, ತಾನು ಒಂದಷ್ಟು ಸೌಂದರ್ಯಗಳನ್ನ ಶೃಂಗಾರಗಳನ್ನ ಮಾಡಿಕೊಂಡು ಮತ್ತೆ ಪೂಜೆಯಲ್ಲಿ ತೊಡಗಿಕೊಳ್ಳುವಂಥದ್ದು, ಸಂಭ್ರಮದಿಂದ ತಾನು ಅದರಲ್ಲಿ ಸಂಭ್ರಮಿಸ್ತಾ, ಅಂದ್ರೆ ನನ್ನ ಮನಸ್ಸು ಖುಷಿಯಾಗಿದ್ದಾಗ ನಾನು ಅದರಲ್ಲಿ ಒಂದು ಉತ್ತಮವಾಗಿ ಪಾಲ್ಗೊಂಡು ಅದರಿಂದ ಅನುಗ್ರಹವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಅಲ್ವಾ? ಹಾಗಿದ್ದಾಗ ತಾವು ಖುಷಿಯಾಗಿದ್ದುಕೊಂಡು ಆ ಸಂಭ್ರಮದಲ್ಲಿ ಪಾಲ್ಗೊಂಡು ಅದಕ್ಕೆ ಉಡಿಸಿದಂತಹ ಸೀರೆ ಇರಬಹುದು ಅಥವಾ ಅದರಿಂದ ಆ ಭಕ್ಷ್ಯಗಳಿರ್ಬೋದು ಪ್ರಸಾದ ರೂಪದಲ್ಲಿ ತಗೊಳ್ತಾರೆ. ಅಂದ್ರೆ ಹೆಣ್ಣು ಅಂತಂದ್ರೇನೆ ಒಂದು ಮನೆಯ ಮಹಾಲಕ್ಷ್ಮಿ ಖಂಡಿತ. ಹೌದು. ಹಾಗಾಗಿ ಅವಳು ಲಕ್ಷ್ಮಿಯನ್ನ ತುಂಬಾ ಸಂಭ್ರಮದಿಂದಲೇ ಪೂಜೆ ಮಾಡ್ತಾಳೆ. ಅದು ನನಗೆ ಸಂಬಂಧಪಟ್ಟದ್ದು, ನಮಗೆ ಸಂಬಂಧಪಟ್ಟದ್ದು, ಮಹಿಳೆಯರಿಗೆ ಸಂಬಂಧಪಟ್ಟ ವಿಚಾರ ಅಂತ ಹೇಳ್ಕೊಂಡು. ಅಂದ್ರೆ ಯಾಕಂದ್ರೆ ಹೆಣ್ಣು ಮಗಳು ಕೂಡ ಆ ಮನೆಯಲ್ಲಿ ಒಂದು ಸಂತೃಪ್ತಿಯಿಂದ ಸಂಭ್ರಮದಿಂದ ಇದ್ದ ಕೂಡಲೇ ಆ ಮನೆ ಕೂಡ ಒಂದು ಚೈತನ್ಯ ಭರಿತವಾಗುತ್ತೆ. ಖಂಡಿತ. ಓಕೆ ಸರ್, ಈಗ ವರಮಹಾಲಕ್ಷ್ಮಿ ಹಬ್ಬದ ಆಚರಣೆಗೆ ಬರೋದಾದ್ರೆ ಬೆಳಗಿನಿಂದ ನಮ್ಮ ಒಂದು ಕ್ರಮಗಳು ಶಾಸ್ತ್ರೋಕ್ತವಾಗಿ ಯಾವ ರೀತಿ ಆರಂಭ ಆಗಬೇಕು ಅನ್ನೋದು ನೋಡಿ. ನಾನು ಆವಾಗ ಒಂದು ವಿಚಾರ ನಿಮಗೆ ಹೇಳಿದೆ. ಮೊದಲಾಗಿ ನಾವು ಮನಸ್ಸಿನಿಂದ ನಾವು ರೆಡಿ ಆಗುವಂಥದ್ದು. ವರಮಹಾಲಕ್ಷ್ಮಿ ವ್ರತ ಇದೆ, ಪೂಜೆ ಇದೆ ಅಂತ ಹೇಳಿ ಅಲ್ಲ. ವರಮಹಾಲಕ್ಷ್ಮಿ ಪೂಜೆ ಅಂತ ಹೇಳುವಂಥದ್ದು ಅದು ಪ್ರತಿನಿತ್ಯದ ಪೂಜೆ ಆಗಬೇಕು. ಮನೆಯಲ್ಲಿ ಮಹಾಲಕ್ಷ್ಮಿ ನಲಿದಾಡಬೇಕು ಅಂತ ಆದ್ರೆ ಮನೆಯ ಹೆಣ್ಣು ಮಕ್ಕಳು, ಮನೆಯ ಸದಸ್ಯರು ಎಲ್ಲರೂ ಕೂಡ ಖುಷಿಯಿಂದ ಇರಬೇಕು ಪ್ರತಿನಿತ್ಯ. ಅಲ್ಲಿ ಜಗಳ, ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು ಇತ್ಯಾದಿಗಳು ಕೂಡ ಒಂದು ಅರ್ಧ ಗಂಟೆಗೊಮ್ಮೆ, 1 ಗಂಟೆಗೊಮ್ಮೆ ಆ ರೀತಿ ಬರ್ತಾ ಇದ್ರೆ ಆ ಮನೆ ಖಂಡಿತವಾಗಿಯೂ ಖುಷಿಯಾಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಲಕ್ಷ್ಮಿ ಅಂತೂ ನೆಲೆಯಾಗಲಿಕ್ಕೆ ಸಾಧ್ಯ ಇಲ್ಲ. ಈ ಲಕ್ಷ್ಮಿ ಅಂತ ಹೇಳಿದ್ರೆ ಏನು? ಆಗ ನಾನು ಹೇಳಿದೆ, ಮನೆಯಲ್ಲಿರುವಂತಹ ಎಲ್ಲಾ ವಸ್ತುಗಳು ಕೂಡ ಲಕ್ಷ್ಮಿ. ಹಣವು ಲಕ್ಷ್ಮಿ, ಚಿನ್ನವು ಲಕ್ಷ್ಮಿ, ನಾವು ತಿನ್ನುವಂತಹ ಊಟ, ಅನ್ನ ಅದು ಲಕ್ಷ್ಮಿ, ನಾವು ಮಾತಾಡುವಂತಹ ಮಾತು ಅದು ಲಕ್ಷ್ಮಿ ಆಗಿರ್ಬೇಕು ಅಂತ ಆದ್ರೆ ನಮ್ಮ ಮಾತಿನಿಂದ ಆರಂಭಗೊಂಡು ಎಲ್ಲದರಲ್ಲೂ ನಾವು ಲಕ್ಷ್ಮಿಯನ್ನು ಕಂಡಾಗ ಆ ಮನೆ ಒಂದು ಉತ್ತಮವಾದ ಅದು ಲಕ್ಷ್ಮಿಯ ನಿವಾಸ ಆಗ್ಲಿಕ್ಕೆ ಸಾಧ್ಯತೆ ಉಂಟು ಅಂತ ಹೇಳಿ. ಖಂಡಿತ. ಆದ್ರೆ ಈಗ ಶಾಸ್ತ್ರ ಪ್ರಕಾರವಾಗಿ ಯಾವ ಕ್ರಮಗಳನ್ನ ನಾವು ಆಚರಿಸಬೇಕು? ಶಾಸ್ತ್ರ ಪ್ರಕಾರವಾಗಿ ಅಂತ ಹೇಳಿದ್ರೆ ಒಂದು ಸಾಮಾನ್ಯವಾಗಿ ಒಂದು ಪೂಜೆ, ಒಂದು ಹವನ ಮತ್ತೆ ವ್ರತಗಳು ಅಂತ ಇದೆ ಅಲ್ವಾ? ಇಲ್ಲಿ ಮಹಾಲಕ್ಷ್ಮಿ ವ್ರತ ಪೂಜೆ ಅಂತ ಕರೀತಾರೆ. ವ್ರತ ಅಂತ ಹೇಳಿದ್ರೆ
ಈಗ ಹೊಟ್ಟೆ ತುಂಬ ನಿನ್ನೆ ಮೊನ್ನೆ ಕೆಲವರದು ಈಗೆಲ್ಲ ನಿಮಗೆ ಏನು ಈ ತಂಗಳು ಪೆಟ್ಟಿಗೆಗಳು ಅಂತ ಹೇಳ್ತೇವೆ ನಾವು, ಫ್ರಿಡ್ಜ್ಗಳನ್ನು ಅದರಲ್ಲಿ ಇಟ್ಟುಕೊಂಡು ಅದರಿಂದ ಬಳಸಿಕೊಳ್ಳುವಂಥದ್ದು ಇತ್ಯಾದಿಗಳೆಲ್ಲ ನಾವು ಕಾಣ್ತಾ ಇದ್ದೇವೆ. ಈಗಿನ ಏನು ಅವಸರದ ಬದುಕು ಅನಿವಾರ್ಯ ಕೂಡ ಹೌದು, ಸಮಯ ಸಾಕಾಗುವುದಿಲ್ಲ ಅಂತ ಹೇಳಿ. ಆದರೆ ವ್ರತಗಳನ್ನು ಮಾಡುವ ಸಂದರ್ಭದಲ್ಲಿ ಸಾಧ್ಯ ಆದಷ್ಟು ಬೆಳಗ್ಗೆ ಹೊತ್ತು ಅಕ್ಕಿಯದು ಅಲ್ಲದ ಏನಾದರೂ ಬೇಳೆಕಾಳುಗಳನ್ನು ಸ್ವಲ್ಪ ಈ ಹೆಸರು ಕಾಳು ಇತ್ಯಾದಿಗಳನ್ನು ಸ್ವಲ್ಪ ಬೇಯಿಸಿ ಅದನ್ನು ತೆಕೊಳ್ಳುವಂಥದ್ದು ಹೊಟ್ಟೆಗೆ, ಅಥವಾ ಉಪವಾಸವಿದ್ದರೂ ದೊಡ್ಡ ವಿಷಯ ಅಲ್ಲ. ಆದರೆ ಕೆಲವರಿಗೆ ಅವರ ವೈಯಕ್ತಿಕವಾದಂತಹ ಆರೋಗ್ಯ ಸಮಸ್ಯೆಯಿಂದ ಸಾಧ್ಯ ಆಗ್ಲಿಕ್ಕಿಲ್ಲ. ಅಂತ ಸಂದರ್ಭದಲ್ಲಿ ಅದನ್ನು ಒಂದು ಒಪ್ಪತ್ತಿನ ಸ್ವಲ್ಪ ಹೊತ್ತು ಏನಾದರೂ ತಿಂದುಕೊಂಡು ಆಮೇಲೆ ಸಂಪೂರ್ಣವಾಗಿ ನಾವು ದೇವಿಗೆ ಶರಣಾಗತಿ ಮನೋಭಾವವನ್ನು ಹೊಂದಬೇಕು. ಮುಖ್ಯವಾಗಿ ಬೆಳಗ್ಗಿನ ಹೊತ್ತು ಆದಷ್ಟು ಬೇಗ ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳುವಂಥದ್ದು. ನಾನು ಅದೇ ಹೇಳಿದ್ದು, ಅದು ಪ್ರತಿನಿತ್ಯ ಆದ್ರೆ ಇದು ಒಂದು ದಿನ ನಮಗೆ ಅದು ಸಮಸ್ಯೆ ಅಂತ ಆಗುದಿಲ್ಲ. ಇದು ಆ ದಿನ ಬೇಗನೆ ಏಳುವಂಥದ್ದು, ಸ್ನಾನ ಇತ್ಯಾದಿಗಳನ್ನು ಮಾಡಿ ಶುಚಿರ್ಭೂತರಾಗುವಂಥದ್ದು, ಮನೆಯ ಮುಂದೆ ರಂಗೋಲಿಯನ್ನು ಹಾಕುವಂಥದ್ದು, ತೋರಣಗಳನ್ನ ಕಟ್ಟುವಂಥದ್ದು, ಆಮೇಲೆ ಶುದ್ಧವಾದ ನೀರನ್ನು ಮನೆಗೆ ತರುವಂಥದ್ದು, ಕಲಶದಲ್ಲಿ ಮಾವಿನ ಎಲೆ ಇತ್ಯಾದಿಗಳನ್ನು ಇಟ್ಟು ಅದಕ್ಕೆ ತೆಂಗಿನಕಾಯಿಯನ್ನು ಇಟ್ಟು ಆ ಕಲಶ ಮಧ್ಯದಲ್ಲಿ ದೇವಿಯನ್ನು ಆಹ್ವಾನ ಮಾಡುವಂತಹ ಕ್ರಮ. ಇಲ್ಲಿ ಪೂಜೆಯ ಕ್ರಮಕ್ಕೆ ಬಂದ್ರೆ ಷೋಡಶೋಪಚಾರ ಪೂಜೆ ಅಂತ ಹೇಳ್ತೇವೆ ಮಹಾಲಕ್ಷ್ಮಿಗೆ. ಷೋಡಶೋಪಚಾರ ಅಂದ್ರೆ 16 ರೀತಿಯ ಸ್ಟೆಪ್ಗಳನ್ನು ಮಾಡುವುದು. ಈಗ ಮನೆಗೆ ಒಬ್ಬರು ಅತಿಥಿ ಬಂದಾಗ ನಾವು ಹೇಗೆ ನಾವು ಬನ್ನಿ ಅಂತ ಹೇಳ್ತೇವೆ, ನೀರು ಕೊಡ್ತೇವೆ, ಕೈಕಾಲು ತೊಳಿಲಿಕ್ಕೆ, ಕೂತ್ಕೊಳ್ಳಿಕ್ಕೆ, ಮಾತಾಡ್ಲಿಕ್ಕೆ ಹೇಳ್ತೇವೆ. ಆಮೇಲೆ ಬಾಯಾರಿಕೆ ಏನಾದ್ರು ಬೇಕಾ ಅಂತ ಕೇಳ್ತೇವೆ, ಬಾಯಾರಿಕೆ ತಂದು ಕೊಡ್ತೇವೆ. ಆಮೇಲೆ ಅವರಿಗೆ ಏನಾದ್ರು ಕುಶಲೋಪಚಾರಿ ಮಾತಾಡ್ತೇವೆ ನಾವು. ಆಮೇಲೆ ವಸ್ತ್ರವನ್ನು ಬದಲಾಯಿಸಿಗೆ ಕೊಡ್ತೇವೆ. ಅದೇ ರೀತಿ ದೇವರಿಗೆ ಕೂಡ ನಾವು ಬಂದ ತಕ್ಷಣ ಅದೇ ರೀತಿ ಸ್ಟೆಪ್ಗಳನ್ನು ಮಾಡುವಂಥದ್ದು. ಇಲ್ಲಿ ಶಾಸ್ತ್ರೋಕ್ತವಾಗಿ ಮಂತ್ರಸಹಿತವಾಗಿ ಎಲ್ಲವನ್ನು ಮಾಡುವುದಕ್ಕೆ ಯಾರಿಗೂ ಬರದಿದ್ರು ಕೂಡ ಆ ಒಂದು ಮನೋಭಾವ ನಮ್ಮಲ್ಲಿಗೆ ಬೇಕು. ಹೇಗೆ ಅಂತ ಹೇಳಿದ್ರೆ, ನಮ್ಮ ಮನೆಗೆ ಮಹಾಲಕ್ಷ್ಮಿ ಬಂದ್ರು, ಈಗ ಬಂದ ತಕ್ಷಣ ನಾವು ಅವರಿಗೆ ಈಗ ಮೊದಲಾಗಿ ನೀರು ಕೊಡಬೇಕು. ಆಮೇಲೆ ಅವರಿಗೆ ಏನು ಒಂದಷ್ಟು ಅವರೊಟ್ಟಿಗೆ ಮಾತಾಡುವಂಥದ್ದು, ದೇವರೊಟ್ಟಿಗೆ ಖಂಡಿತವೂ ನಾವು ಮಾತಾಡುವುದು, ನಮ್ಮ ಎಲ್ಲಾ ವಿಷಯಗಳನ್ನು ಅವರೊಟ್ಟಿಗೆ ಹೇಳಿಕೊಳ್ಳುವಂಥದ್ದು, ಆಮೇಲೆ ಅವರನ್ನು ಶೃಂಗಾರ ಮಾಡುವಂಥದ್ದು, ಆಮೇಲೆ ಅವರಿಗೆ ಬೇಕಾದ ಭಕ್ಷ್ಯಗಳನ್ನು ತಿನ್ನಲಿಕ್ಕೆ ಕೊಡುವಂಥದ್ದು. ಸಂತೃಪ್ತಿ ಆದ ನಂತರ ನಾವು ಮನುಷ್ಯನಿಗಾದ್ರೆ ಈಗ ಹೋಗಿ ಹಾಗೆ ಅಂತ ಹೇಳುವ ಕ್ರಮ ಇಲ್ಲ, ದೇವರಿಗಾದ್ರೆ ಅದನ್ನೊಂದು ವಿಸರ್ಜನೆ ಮಾಡುವ ಕ್ರಮ ಉಂಟು. ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಸರ್. ಈಗ ಅಂದ್ರೆ ಈಗ ದೇವಿಗೆ ಅಲಂಕಾರ ಪ್ರಿಯೆ ಹೌದು ದೇವಿ, ಹೌದು. ಹೇಗೆ ಅವಳು ಚಿನ್ನ ಬಂಗಾರ ಕೂಡ ಅವಳಿಗೆ ಪ್ರಿಯವೇ, ಹೌದು. ಹಾಗಿರ್ಬೇಕಾದ್ರೆ ಕೆಲವರಲ್ಲಿ ಗೊಂದಲಗಳಿವೆ. ಯಾಕಂದ್ರೆ ನಾವು ದೇವಿಯನ್ನ ಒಂದು ಸರ್ವಾಲಂಕಾರ ಭೂಷಿತಳಾಗಿ ನೋಡ್ಬೇಕು ಅಂತಂದ್ರೆ ಅವಳಿಗೆ ಆಭರಣಗಳನ್ನು ಕೂಡ ಹಾಕ್ತಿವಿ. ಅಂತಹ ಸಂದರ್ಭದಲ್ಲಿ ನಾವು ಧರಿಸಿರುವಂತಹ ಆಭರಣವನ್ನ ದೇವಿಗೆ ತೊಡಿಸಬಹುದಾ ಅನ್ನುವ ಪ್ರಶ್ನೆ ಕೂಡ ಜನರಲ್ಲಿ ಮೂಡಿರುತ್ತೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ತುಳಿಸಬಹುದು. ಯಾಕಂತ ಹೇಳಿದ್ರೆ ಲೋಹಗಳಿಗೆ ಅಲ್ಲಿ ಅಶುದ್ಧತೆ ಸೂತಕ ಅಂತ ಹೇಳಿ ಬರುವುದಿಲ್ಲ ಒಂದು ಶಾಸ್ತ್ರ. ಹಾಗಿದ್ದಾಗ ನಾವು ನೀರಲ್ಲಿ ಅದನ್ನು ಚೆನ್ನಾಗಿ ತೊಳೆದು ಅದನ್ನು ನಾವು ಹಾಕಬಹುದು. ದೇವಿಗೆ ಹಾಕಿದ ನಂತರ ಆಭರಣಗಳನ್ನು ನಾವು ಧರಿಸಿಕೊಳ್ಳಬಹುದು. ಇಲ್ಲ ಪ್ರತಿ ವರ್ಷ ವರಮಹಾಲಕ್ಷ್ಮಿಗೆ ಬೇಕಾಗಿ ಹೊಸದಾಗಿ ನೀವು ಚಿನ್ನವನ್ನ ತಗೊಳ್ತೀರಾ, ಆ ಚಿನ್ನವನ್ನು ದೇವಿಗೆ ಅರ್ಪಣೆ ಮಾಡಿ ಅದನ್ನು ಮತ್ತೆ ದೇವಿಯ ಪ್ರಸಾದ ಅಂತ ನೀವು ಧರಿಸಿಕೊಳ್ಬಹುದು. ಅದರಲ್ಲಿ ದೋಷಗಳು ಇಲ್ಲ. ಈಗ ಸಾಮಾನ್ಯವಾಗಿ ಸತ್ಯನಾರಾಯಣ ಪೂಜೆ ಎಲ್ಲ ಮಾಡುವಾಗ ನಮ್ಮಲ್ಲಿ ಪುರೋಹಿತರು ಕೇಳುದುಂಟು, ಚಿನ್ನದ ಚೈನ್ ಏನಾದ್ರೂ ಇದ್ರೆ ದೇವರಿಗೆ ಅರ್ಪಣೆ ಮಾಡಬಹುದು. ಅದು ನಾವು ನೀರಲ್ಲಿ ಚಂದ ವಾಶ್ ಮಾಡಿದ್ದು ದೇವರಿಗೆ ಹಾಕ್ತೇವೆ ಅಲ್ವಾ, ಅದರಲ್ಲಿ ದೋಷಗಳು ಇಲ್ಲ. ಚಿನ್ನಕ್ಕೆ ದೋಷ ಇಲ್ಲ ಅಂತ ಹೇಳ್ತೀವಿ. ಲೋಹಗಳು ಖಂಡಿತವಾಗ್ಲು. ಹಾಗೆ ಈ ದಿನ ದೇವಿಗೆ ನಾವು ಹೂವನ್ನ ಸಮರ್ಪಿಸ್ತೀವಿ, ಅವಳನ್ನ ಅಲಂಕಾರ ಮಾಡ್ತೀವಿ ಹೂವುಗಳಲ್ಲಿ. ಈ ದಿನ ಯಾವ ಹೂವು ಶ್ರೇಷ್ಠ ಸರ್? ಅಂದ್ರೆ ದೇವಿಗೆ ತುಂಬಾ ಪ್ರಿಯವಾಗುವಂತ ಹೂ ಯಾವುದು? ಯಾಕಂದ್ರೆ ಒಂದು ಪ್ರಶ್ನೆ ನನ್ನಲ್ಲಿದೆ, ಗಂಧವಿಲ್ಲದ ಪುಷ್ಪವನ್ನ ದೇವಿಗೆ ಸಮರ್ಪಿಸೋದು ಕ್ಷೋಭೆ ಅಲ್ಲ ಅನ್ನೋದು, ಅದು ಅಷ್ಟು ಸಮಂಜಸ ಅಲ್ಲ ಅನ್ನುವ ಪ್ರಶ್ನೆ ಕೂಡ ಇದೆ. ಆದ್ರೆ ಅಲಂಕಾರಕ್ಕೆ ನಾವು ಅದನ್ನ ಬಳಸ್ತೇವೆ, ದೇವಿಗೆ ಸಮರ್ಪಣೆಗೆ ಆ ಹೂವನ್ನ ಬಳಸೋದಿಲ್ವಾ? ಯಾವ ಹೂ ವರ್ಜ್ಯ, ಯಾವ ಹೂ ಶ್ರೇಷ್ಠ ಆ ದಿನ ಅಂತ? ಹೌದು ನೋಡಿ, ಆದಿಮನ್ನಾರಾಯಣನು ಇರುವಂತದ್ದು ಆದಿಶೇಷನ ಮೇಲೆ ಮಲಗಿರುವಂತದ್ದು ಕ್ಷೀರವಾರಿಧಿಯಲ್ಲಿ, ಹಾಲಿನ ಕಡಲಲ್ಲಿ ಇರುವಂತದ್ದು. ಅಲ್ಲಿರುವಂತಹ ತಾವರೆಯ ಮೇಲೆ ಮಹಾಲಕ್ಷ್ಮಿ ಆಸೀನಳಾಗಿರುವಂತದ್ದು ಅಲ್ವಾ. ಹಾಗಿದ್ದಾಗ ತಾವರೆ ಹೂ ಅಂತ ಹೇಳುವಂಥದ್ದು ದೇವಿಗೆ ಶ್ರೇಷ್ಠವಾದದ್ದು. ಅದು ಅವಳ ಸಮರ್ಪಣೆಗೆ ಅಂತ ಹೇಳುವುದಕ್ಕಿಂತ ಕೂಡ ಅದು ಅವಳ ಆಸನಕ್ಕೆ ನೀವು ಬಳಸಿಕೊಳ್ಬಹುದು. ಸಮರ್ಪಣೆಗೆ ನೀವು ಮಲ್ಲಿಗೆ, ಸೇವಂತಿಗೆ, ಜಾಜಿ ಇತ್ಯಾದಿ ಎಲ್ಲ ರೀತಿಯ ಪರಿಮಳಯುಕ್ತವಾದಂತಹ ಹೂಗಳನ್ನು ಬಳಸಿದ್ರೆ ಉತ್ತಮ ಅಂತ ಹೇಳ್ತೀರಾ. ತುಳಸಿ ಮಾಲೆಯನ್ನ ಹಾಕಬಹುದಾ ಸರ್? ತುಳಸಿಯನ್ನು ಸಮರ್ಪಣೆ ಮಾಡಿದ್ರೆ ಅದು ಮಹಾವಿಷ್ಣುವಿಗೆ ಸಮರ್ಪಣೆ ಅಲ್ವಾ, ಮಾಡಿದ ಹಾಗೆ. ಈಗ ನೋಡಿ, ಪ್ರತಿನಿತ್ಯವೂ ಕೂಡ ಶ್ರೀಮನ್ನಾರಾಯಣನ ಮಹಾವಿಷ್ಣುವಿನ ಪೂಜೆಯನ್ನು ಮಾಡ್ತಾ ಬರುವಾಗ ಪ್ರತಿನಿತ್ಯವೂ ಕೂಡ ಅವನ ಹೃದಯದಲ್ಲೇ ಅವಳು ಇರುವುದರಿಂದ ಅವಳ ಪೂಜೆ ಪ್ರತಿನಿತ್ಯವೂ ನಾವು ಮಾಡಿಯೇ ಮಾಡ್ತೇವೆ. ಆದ್ರೆ ಇವತ್ತು ವಿಶೇಷವಾಗಿ ವರವನ್ನ ಕೊಡುವಂತಹ ಮಹಾಲಕ್ಷ್ಮಿ, ವರಮಹಾಲಕ್ಷ್ಮಿಯ ಒಂದು ಪೂಜೆಯನ್ನು ಇವತ್ತು ಮಾಡುವಂತಹ ವಿಶೇಷ. ಖಂಡಿತ ಹೌದು. ಓಕೆ, ಇನ್ನು ಭಕ್ಷ್ಯಗಳ ನೈವೇದ್ಯದ ವಿಷಯಕ್ಕೆ ಬರೋದಾದ್ರೆ ಈ ದಿನ ಯಾವ ಭಕ್ಷ್ಯ ಭೋಜ್ಯಗಳು ತುಂಬಾ ವಿಶೇಷ ಅಂತ ಸರ್? ನೋಡಿ, ಮಹಾಲಕ್ಷ್ಮಿಗೆ ಅಂತ ಹೇಳಿದ್ರೆ
ಇಂಥದ್ದೇ ಭಕ್ಷ್ಯವನ್ನು ಕೊಡಬೇಕು ಅಂತ ಹೇಳಿ ಅಲ್ಲ, ಸಿಹಿ ಭಕ್ಷ್ಯವನ್ನು ಕೊಟ್ರೆ ಒಳ್ಳೇದು ಅಂತ ಹೇಳಿ. ಮತ್ತೆ ಮುಖ್ಯವಾಗಿ ಹಬ್ಬದ ದಿನ ನಾವು ಸಾಧ್ಯ ಆದಷ್ಟು ಸಿಹಿಯಾದ ಪದಾರ್ಥವನ್ನು ಉಪಯೋಗ ಮಾಡ್ತೇವೆ. ಈಗ ಯುಗಾದಿಗೆ ಬೇವು ಬೆಲ್ಲವನ್ನ ಉಪಯೋಗ ಮಾಡ್ತೇವೆ. ಯಾಕೆ? ಹಿಂದಿನ ಕಹಿಯನ್ನ ಮರೆತು ಹೊಸ ಸಿಹಿಯನ್ನ ನಾವು ಸ್ವಾಗತ ಮಾಡೋದಕ್ಕೆ ಒಂದು ವಿಚಾರ. ಎರಡನೇದು, ಈಗ ಚೌತಿ ಬಂತು ಅಂತ ಹೇಳಿದ್ರೆ ಗಣಪತಿ ದೇವರಿಗೆ ಅಪ್ಪ ನೈವೇದ್ಯವನ್ನು ಮಾಡ್ತೇವೆ, ಪಂಚಕಜ್ಜಾಯ ಇತ್ಯಾದಿಗಳನ್ನು ಸಮರ್ಪಣೆ ಮಾಡ್ತೇವೆ. ಮಹಾಲಕ್ಷ್ಮಿಗೆ ಸಾಮಾನ್ಯವಾಗಿ ವೃತ ಪೂಜೆಯಲ್ಲಿ ಬರೆದ ಪ್ರಕಾರ ಈ ಅಕ್ಕಿಯಿಂದ ಮಾಡಿದ ಅಪ್ಪವನ್ನು ಮಾಡಬೇಕು ಅಂತ ಕ್ರಮ, ಅದನ್ನು ಮಾಡಬೇಕು. ಆಮೇಲೆ ಅದರಲ್ಲಿ 12 ಅಪ್ಪಗಳನ್ನು ತೆಗೆದು ತಾಂಬೂಲ ಸಮೇತರಾಗಿ ಬಂದಂತಹ ಬ್ರಾಹ್ಮಣರಿಗೆ ದಾನವನ್ನು ಕೊಡಬೇಕು. ಆಮೇಲೆ ಇತ್ಯಾದಿಗಳೆಲ್ಲ ಆಚರಣೆಗಳು ಇದೆ. ಖಂಡಿತವಾಗ್ಲೂ ಸರ್. ಹಾಗಾದ್ರೆ ದಾನ ಕೊಡುವುದು ಕೂಡ ಇದರಲ್ಲಿ ಪ್ರಧಾನ ಅಂತ ಹೇಳ್ತೀರಾ? ದಾನ ಕೊಡುವ ಕ್ರಮಗಳು ಇವೆಯಾ? ಇದೆ ಮೇಡಮ್. ನೋಡಿ, ಮಹಾಲಕ್ಷ್ಮಿ ಈ ಪೂಜೆಯನ್ನು ಮಾಡುವಂಥದ್ದು ಮುತ್ತೈದೆಯರು ಮಾಡುವಂಥದ್ದು ಅಲ್ವಾ? ಒಬ್ಬಳು ಮದುವೆ ಆದಂತಹ ಹೆಣ್ಣು ಮಕ್ಕಳೆಲ್ಲ ಸೇರಿಕೊಂಡು ಮಾಡುವಂಥದ್ದು. ಈ ಪೂಜೆಯನ್ನು ಮಾಡುವ ಸಂದರ್ಭದಲ್ಲಿ ಏನು ಮಾಡಬಹುದು? ನಿಮ್ಮ ಮನೆಯ ಸುತ್ತಮುತ್ತ ಇರುವಂತಹ ಎಲ್ಲ ಸುಮಂಗಲೆಯರನ್ನು ನಿಮ್ಮ ಮನೆಗೆ ಕರೆಯುವಂಥದ್ದು. ಕರೆದ ನಂತರ ಅವರಿಗೆ ಅರಶಿನ ಕುಂಕುಮವನ್ನು ಹಚ್ಚುವಂಥದ್ದು. ಅವರಿಗೆ ಸಾಧ್ಯ ಆಯ್ತು ಅಂದ್ರೆ ವಸ್ತ್ರದಾನವನ್ನು ಮಾಡಬಹುದು. ಆಮೇಲೆ ಒಂದು ಬೊಗಸೆ ಅಕ್ಕಿಯನ್ನು, ತಾಂಬೂಲವನ್ನು ಕೊಡುವಂಥದ್ದು, ಆಮೇಲೆ ಒಂದು ಸ್ವಲ್ಪ ಹಣವನ್ನು, ಆಮೇಲೆ ನೀವು ಮಾಡಿದಂತಹ ಭಕ್ಷ್ಯಗಳು ಏನಿದೆ ಪ್ರಸಾದ ರೂಪದಲ್ಲಿ ಕೊಡುವಂಥದ್ದು ಇತ್ಯಾದಿಗಳನ್ನು ಮಾಡಿ, ಅವರು ಹಿರಿಯರು ಆಗಿದ್ರೆ ಅವರ ಆಶೀರ್ವಾದ ಪಡೆಯಿರಿ, ಕಿರಿಯರು ಆಗಿದ್ರೆ ಅವರಿಗೆ ನೀವು ಆಶೀರ್ವಾದವನ್ನು ಕೊಡುವಂಥದ್ದು. ಹೆಣ್ಣಿಗೆ ಕೊಡುವಂತಹ ಗೌರವ ಇದನ್ನು ನೋಡಿ ಗಂಡಸರು ಕಲ್ತುಕೊಳ್ಬೇಕು ಅಂತ ಹೇಳಿ. ಹೌದು, ಖಂಡಿತವಾಗ್ಲೂ. ಅಂದ್ರೆ ಬಾಗಿನ ಕೊಡುವ ಕ್ರಮ ಕೂಡ ಇದೆ. ಮತ್ತೆ ಒಂದು ದಾರವನ್ನ ಕಟ್ಕೊಳ್ತೀವಿ ನಾವು, ಅರಿಶಿನ ದಾರವನ್ನ ಈ ಸಮಯದಲ್ಲಿ ಕಟ್ಕೋತೀವಿ. ಇದನ್ನ ಯಾವಾಗ ಕಟ್ಟಬೇಕು? ಇದರ ವಿಶೇಷತೆ ಏನು? ನೋಡಿ, ಒಂದು ವ್ರತಕ್ಕೆ ಒಂದು ಸಂಕಲ್ಪ ಅಂತ ಇದೆ. ಇಲ್ಲಿ 2 ರೀತಿಯಲ್ಲಿ ಮಾಡಬಹುದು. ಒಂದು ವ್ರತ ಸಂಕಲ್ಪದ ಹೆಸರಲ್ಲಿ ನಾವು ದಾರವನ್ನು ರೆಡಿ ಮಾಡಿಕೊಂಡು ಸಿದ್ಧ ಮಾಡಿಕೊಂಡು ಅದಕ್ಕೆ ಅರಶಿನ ಎಲ್ಲ ಹಚ್ಚಿಕೊಂಡು ಅದಕ್ಕೆ ಒಂದು ಸೇವಂತಿಗೆ ಹೂ ಇತ್ಯಾದಿಯನ್ನು ಕಟ್ಟಿಕೊಂಡು ಮಧ್ಯಭಾಗದಲ್ಲಿ ಕಟ್ಟಿ ಅದನ್ನು ದೇವಿಯ ಮುಂದೆ ಇಟ್ಟು ಪೂಜೆಯನ್ನು ಮಾಡಿ ಆ ದೇವಿಯ ಹೆಸರಿನಲ್ಲಿ ನಮಗೆ ಒಂದು ಶ್ರೀರಕ್ಷೆ ಅಂತ ಹೇಳಿ ಅದನ್ನು ಕಟ್ಟಿಕೊಳ್ಳಬಹುದು. ಈಗ ವರಮಹಾಲಕ್ಷ್ಮಿ ಹಬ್ಬ ಅನ್ನೋದು ಯಾವ ತರ ಅಂತಂದ್ರೆ ಸರ್, ಈಗ ಇದು ಸಂಭ್ರಮದ ಹಬ್ಬ ನಮಗಾಗಿದ್ರು ಕೂಡ ದಕ್ಷಿಣ ಕನ್ನಡದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಆಚರಣೆಗಳು ಅಷ್ಟೇನು ಜೋರಾಗಿ ನಡೀತಾ ಇರಲಿಲ್ಲ. ಆದ್ರೆ ಈಗ ಎಲ್ಲಿ ನೋಡಿದ್ರು ಹಬ್ಬದ ಆ ಸಂಭ್ರಮ ಜೋರಾಗಿದೆ. ನೀವು ಹೇಳಿದ ಹಾಗೆ ಸಂಘ ಸಂಸ್ಥೆಗಳು ಹುಟ್ಕೊಂಡಿದೆ, ಅಲ್ಲಿ ಹಬ್ಬಗಳು ನಡೀತಾ ಇವೆ. ಅಂದ್ರೆ ಇದನ್ನ ನಾವು ಬೇರೆ ದೂರದ ಕಡೆಯಿಂದ ನೋಡಿ ತಿಳ್ಕೊಂಡಿದ್ವಿ, ಕೇಳಿದ್ವಿ ಅಷ್ಟೇ. ಆದ್ರೆ ಇಲ್ಲಿಯೂ ಈಗ ಸಂಭ್ರಮ ಕಳೆ ಕಟ್ಟಿದೆ. ಆದ್ರೆ ಮೊದಲು ಹಬ್ಬ ಇಲ್ಲಿ ಆಚರಣೆ ನಡೀತಾ ಇರಲಿಲ್ಲ. ಇದ್ರ ಬಗ್ಗೆ ಏನ್ ಮಾತಾಡ್ತೀರಿ ಸರ್? ನೋಡಿ, ಯಾವುದೇ ಹೊಸ ಹಬ್ಬಗಳು ಇರಬಹುದು, ವ್ರತಗಳಿರ್ಬೋದು, ಅಥವಾ ಯಾವುದೇ ಹೊಸ ಆಚರಣೆಗಳು ನಮ್ಮ ಮನೆಯನ್ನ ನಿಮ್ಮ ಮನೆಯನ್ನ ಪ್ರವೇಶ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ವಿವಾಹ ಸಂಪ್ರದಾಯ ಅಂತ ಹೇಳುವಂಥದ್ದು ಪ್ರಧಾನ ಆಗ್ತದೆ ಅಂತ ಹೇಳುವುದು ನನ್ನ ಅಭಿಪ್ರಾಯ. ಈಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಉಡುಪಿಗೆ, ಮೈಸೂರಿಗೆ, ಬೆಂಗಳೂರಿಗೆ, ದಾವಣಗೆರೆ, ಹುಬ್ಬಳ್ಳಿ ಇತ್ಯಾದಿಗಳ ಪ್ರದೇಶಗಳಿಗೆ ನಮ್ಮ ಮನೆಯ ಹೆಣ್ಣು ಮಕ್ಕಳನ್ನು ಆ ಕಡೆಗೆ ಮದುವೆ ಮಾಡಿ ಕೊಡುವಂಥದ್ದು, ಅಥವಾ ಆ ಕಡೆಯಿಂದ ವಿವಾಹ ಮಾಡಿ ಈ ಕಡೆ ದಕ್ಷಿಣ ಕನ್ನಡ ಜಿಲ್ಲೆಗೆ ತರುವಂಥದ್ದು ಒಂದು ಪ್ರಧಾನವಾದ ಆ ವಿಚಾರದಲ್ಲಿ ನಮ್ಮ ಕಡೆ ಆ ಹಬ್ಬ ಎಲ್ಲ ಮಾಡ್ತಾರೆ, ನಿಮ್ಮ ಕಡೆ ಈ ತರ ಮಾಡುವ, ಹಾಗೆ ಹೀಗೆ ಅಂತ ಹೇಳಿ ಮಾತುಕತೆಗಳು ಬಂದು ಅಲ್ಲಿ ಸಾಮಾಜಿಕವಾಗಿ ಆ ಕೊಡುಕೊಳ್ಳುವಿಕೆಗಳು ಹೇಗೆ ನಡೆಯುತ್ತವೆಯೋ ಅದೇ ರೀತಿ ಹಬ್ಬದಲ್ಲಿ ಕೂಡ ಆಚರಣೆಗಳ ಕೊಡುಕೊಳ್ಳುವಿಕೆ ನಡೆಯಿತು ಅಂತ ಹೇಳುವಂಥದ್ದು ಒಂದು ಸಮಾಜಶಾಸ್ತ್ರೀಯವಾದ ಹಿನ್ನೆಲೆಯಲ್ಲಿ ನಾವು ಅದನ್ನು ಅರ್ಥೈಸಬಹುದು. ಇನ್ನೊಂದು, ನಿಮಗೆ ಮೊದಲಿನ ಕಾಲದಲ್ಲಿ ಹೇಗೆ ಅಂತ ಹೇಳಿದ್ರೆ ಎಲ್ಲೋ ಏನೋ ಒಂದು ವಿಚಾರಗಳು ನಡೆದಾಗ ನಮಗೆ ತಿಳಿದುಕೊಳ್ಳಿಕ್ಕೆ ಒಂದಷ್ಟು ಸಮಯಗಳು ಬೇಕಿತ್ತು. ಆದರೆ ಇವತ್ತಿನ ಈ ಅತ್ಯಂತ ಆಧುನಿಕ ಯುಗದಲ್ಲಿ ಸಾಮಾಜಿಕ ಜಾಲತಾಣಗಳ ಮುಖಾಂತರ ಅಲ್ಲಿ ಅಷ್ಟು ಹಬ್ಬ ಮಾಡಿದ್ರು, ಇಷ್ಟು ಜನ ಮಹಿಳೆಯರು ಸೇರಿಕೊಂಡು ಈ ಹಬ್ಬವನ್ನು ಮಾಡಿದ್ರು, ಈ ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಅಷ್ಟು ಸಂಭ್ರಮದ ಮೊಸರು ಕುಡಿಗೆ ನಡೆಯಿತು ಇತ್ಯಾದೆಲ್ಲ ಬರುವಾಗ ಅದೇ ರೀತಿಯಲ್ಲಿ ವರಮಹಾಲಕ್ಷ್ಮಿ ವ್ರತ ಅಂದ್ರೆ ಏನು ಇತ್ಯಾದೆಲ್ಲ ಹೊಸದಾಗಿ ಇಂಟರ್ನೆಟ್ಗಳ ಯೂಟ್ಯೂಬ್ಗಳ ಮುಖಾಂತರ ಅದನ್ನು ಸ್ಟಡಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದನ್ನು ಏನು ಹೊಸದಾಗಿ ಮಾಡಬಹುದು. ಈಗ ಕೆಲವೊಂದು ಸಂಘ ಸಂಸ್ಥೆಗಳಲ್ಲಿ ನೋಡ್ತೇವೆ, ಕಳೆದ ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ ಹೆಚ್ಚು ಸಂಭ್ರಮದಿಂದ ಅದನ್ನು ಮಾಡಬೇಕು. ಹೌದು, ಖಂಡಿತ. ಯಾಕಂದ್ರೆ ಲಾಸ್ಟ್ ಟೈಮ್ ಎಲ್ಲ ಕೊರೋನಾದಿಂದ ಯಾವ ಹಬ್ಬ ಹರಿದಿನಗಳು ಅಷ್ಟೊಂದು ಸಡಗರದಿಂದ ನಡೆದಿರ್ಲಿಲ್ಲ. ಹಾಗಾಗಿ ಇದೊಂದು ಆವಾಗಲೂ ನಡೆದಿತ್ತು. ಹೇಗೆ ಅಂತ ಹೇಳಿದ್ರೆ ಎಲ್ಲರೂ ಅವರವರ ಮನೆಯಲ್ಲಿ ಮಾಡಿ ಅದನ್ನು ಪರಸ್ಪರ ಶೇರ್ ಮಾಡ್ಕೊಳ್ಳೋದು, ಆ ರೀತಿ ಆಗ್ತಾ ಇತ್ತು. ಆದ್ರೆ ಮಹಿಳೆಯರು ಯಾವತ್ತೂ ಬಿಡಲ್ಲ ಅವರ ಸಂಭ್ರಮವನ್ನು ಅಂತ ಹೇಳಿ. ಖಂಡಿತ ಸರ್. ಓಕೆ, ಈಗ ಈ ಹಬ್ಬಗಳ ಬಗ್ಗೆ ಮಾತನಾಡಿದ್ವಿ. ನೀವು ಅವಾಗ್ಲೇ ಮಾತನಾಡಿದ ಹಾಗೆ ಸರ್, ಈ ಕೊಡು ಕುಟುಂಬ ಇಲ್ಲ, ಆಚರಣೆಗಳು ನಮ್ಮ ದಾರಿ ತಪ್ತಾ ಇದೆಯೋ ಅನ್ನುವ ಗೊಂದಲಗಳು ಕೂಡ ಮೂಡ್ತಾ ಇದೆ. ಅದರ ನಡುವೆ ಕೆಲವರು ಬರೀ ಕಾಟಾಚಾರಕ್ಕೆ ಅಂತ ಹಬ್ಬ ಆಚರಣೆ ಮಾಡುವಂಥದ್ದು, ಶೋಕಿಗಾಗಿ ಹಬ್ಬ ಆಚರಣೆಯನ್ನ ಮಾಡುವಂಥದ್ದು, ಇವುಗಳ ಬಗ್ಗೆ ಏನ್ ಹೇಳ್ತೀರಿ? ಯಾವುದೇ ಹಬ್ಬ, ಪೂಜೆ, ಸಂಭ್ರಮ ಅಥವಾ ಸರಕಾರಿ ಹಬ್ಬಗಳಿರಲಿ, ಯಾವುದೇ ಹಬ್ಬಗಳಿರಲಿ, ಇಲ್ಲಿ ಮಾಡಬೇಕಲ್ಲ ಅಂತ ಹೇಳಿ ಮಾಡುವುದರಿಂದ ಯಾವುದೇ ರೀತಿಯ ಪ್ರತಿಫಲವನ್ನು ನಿರೀಕ್ಷಿಸುವುದಕ್ಕೆ ಸಾಧ್ಯ ಇಲ್ಲ.
ಎಲ್ಲರೂ ಕಾಲೇಜಿಗೆ ಹೋಗ್ತಾರೆ ಅಂತ ಹೇಳಿ ನಾನು ಹೋಗ್ತೇನೆ, ಆದ್ರೆ ಎಲ್ಲರೂ ಬರೀತಾರೆ ಅಂತ ನಾನು ಎಕ್ಸಾಮ್ ಬರೀತೇನೆ, ಕೊನೆಗೆ ರಿಸಲ್ಟ್ ಏನಪ್ಪ? ಏನಿಲ್ಲ. ಅದೇ ರೀತಿಯಲ್ಲಿ ಮನಸ್ಸಿನಲ್ಲಿ ಶ್ರದ್ಧೆ, ಭಕ್ತಿ, ನಂಬಿಕೆ, ದೇವರು ಇದ್ದಾರೆ ಅಂತ ಹೇಳಿ ನಿಮಗೆ ಹೇಳಿದವರು ಯಾರು, ನನಗೆ ಹೇಳಿದವರು ಯಾರು? ನಮ್ಮ ಹಿರಿಯರು ಹೇಳಿದರು, ಅವರಿಗೆ ಅವರ ಹಿರಿಯರು ಹೇಳಿದರು. ಹೀಗೆ ಕೋಟ್ಯಾನುಕೋಟಿ ವರ್ಷದಿಂದ ಹೇಳ್ತಾ ಬರುವಾಗ ಅಲ್ಲಿ ದೇವರು ಇದ್ದಾರೆ ಎನ್ನುವ ಆ ನಂಬಿಕೆ ಇವತ್ತಿನ ತನಕ ಉಳಿದುಕೊಂಡು ಬಂದಿದೆ. ನಾವು ಮುಂದಿನ ಜನಾಂಗಕ್ಕೂ ಕೂಡ ಅದನ್ನೇ ದಾಟಿಸುವಂತ ಕೆಲಸವನ್ನು ಮಾಡ್ತೇವೆ ಅಲ್ವಾ? ಆ ನಂಬಿಕೆಗಳು, ಆ ಶ್ರದ್ಧೆಗಳು, ಆ ಆಚರಣೆಗಳು ಹೇಗೆ ನಡೆದುಕೊಂಡು ಬಂದಿದೆಯೋ ಅದರಲ್ಲಿ ಒಂದಷ್ಟು ವೈಜ್ಞಾನಿಕವಾದ ಹಿನ್ನೆಲೆಗಳು ಇರ್ತವೆ. ಸುಮ್ಮನೆ ಯಾರು ಅದನ್ನು ಮಾಡಿರೋದಿಲ್ಲ ಅಲ್ವಾ? ಹಾಗಿದ್ದಾಗ ಮುಖ್ಯವಾಗಿ ಶ್ರಾವಣ ಮಾಸದಲ್ಲಂತೂ ದೇವರಿಗೆ ಪ್ರಿಯವಾದಂತಹ ಸಮಯವೇ ಆಗಿರ್ತದೆ. ಹೌದು, ಖಂಡಿತ. ಶ್ರಾವಣ ಮಾಸ ಬಂತು ಅಂತಂದ್ರೆ ಹಬ್ಬಗಳು ಸಾಲು ಸಾಲಾಗಿ ಬಂದು ನಿಲ್ತವೆ. ಈಗ ಮೊನ್ನೆ ನಾಗರ ಪಂಚಮಿ ನಡೆದೋಯ್ತು, ಇವತ್ತು ವರಮಹಾಲಕ್ಷ್ಮಿ ವ್ರತ ಇದೆ. ಹೀಗೆ ಈ ಸಂದರ್ಭದಲ್ಲಿ ಇನ್ನೊಂದು ಏನು ಅಂತ ಹೇಳಿದ್ರೆ, ಈ ಸಂದರ್ಭದಲ್ಲಿ ಹೇಳ್ತಾರೆ ನೋಡಿ, ಏನು ಮಾಂಸಾಹಾರವನ್ನು ಸೇವಿಸಬಾರದು ಅಂತ ಹೇಳಿ. ಶ್ರಾವಣ ಮಾಸ ಅದು ಖಂಡಿತವಾಗಿ ಕೂಡ ಮಾಂಸ ಪ್ರಿಯರಿಗೆ ನಾನು ಹೇಳುವಂಥದ್ದು. ಇದಕ್ಕೆ ವೈಜ್ಞಾನಿಕವಾದ ಹಿನ್ನೆಲೆ ಏನು ಅಂತ ಹೇಳಿದ್ರೆ, ಈ ಸಂದರ್ಭದಲ್ಲಿ ಮಾಂಸಾಹಾರ ಅಂತ ಹೇಳಿದ್ರೆ ಇದನ್ನು ತಯಾರಿ ಮಾಡುವಂತಹ ಸ್ಥಳ ಇರ್ಬೋದು ಅಥವಾ ಅದನ್ನು ಸಜ್ಜುಗೊಳಿಸುವಂತಹ ರೀತಿ ಇರ್ಬೋದು, ಎಲ್ಲವನ್ನು ಕೂಡ ನೋಡಿದಾಗ ಈ ಮಳೆಯ ನೀರು ಇತ್ಯಾದಿಗಳೆಲ್ಲ ಇರುವಾಗ ಒಂದಷ್ಟು ಅದರಲ್ಲಿ ನಮ್ಮ ದೇಹಕ್ಕೆ ಯಾವುದು ಆಗುವುದಿಲ್ವೋ ಅಂತಹ ಕ್ರಿಮಿಗಳು ಸೇರಿಕೊಂಡಿರುವ ಸಂದರ್ಭಗಳು ಕೂಡ ಇರ್ತದಲ್ವಾ? ಹಾಗಿರುವಾಗ ಅದನ್ನು ಸ್ವಲ್ಪ ದೂರ ಇಟ್ಟರೆ ಒಳ್ಳೇದು ಅಂತ ಹೇಳಿ ಒಂದು ಅಭಿಪ್ರಾಯ ಕೂಡ ಬಂದಿರಬಹುದು. ವೈಜ್ಞಾನಿಕವಾಗಿ ಆ ತರನು ಇರಬಹುದು ಅಂತ ಹೇಳ್ತೀವಿ. ಇರಬಹುದು ಅಲ್ಲ, ಅದನ್ನು ಇತ್ತೀಚೆಗೆ ನಾನು ಕೆಲವೊಂದು ಯೂಟ್ಯೂಬ್ಗಳೆಲ್ಲ ನೋಡಿದೆ ನಾನು. ಓಕೆ. ಹಾಗೆ ಸರ್, ಈಗ ವರಮಹಾಲಕ್ಷ್ಮಿ ಹಬ್ಬವನ್ನ ಆಚರಿಸೋದ್ರಿಂದ ಲಕ್ಷ್ಮಿ, ಹೌದು ಖಂಡಿತವಾಗ್ಲೂ ನಾವು ಸಂಪತ್ ಲಕ್ಷ್ಮಿಯನ್ನ ಬರಮಾಡಿಕೊಳ್ತೀವಿ ಅನ್ನೋದು ಈ ಹಬ್ಬದ ವಿಶೇಷತೆ ಏನು ಸರ್? ಇದು ಅಂದ್ರೆ ಲಕ್ಷ್ಮಿಯನ್ನ ನಾವು ಸ್ಥಿರವಾಗಿ ಉಳಿಸ್ಕೊಳ್ಬೇಕು ಅಂತಂದ್ರೆ ಈ ದಿನ ಏನ್ ಮಾಡ್ಬೇಕು? ನೋಡಿ, ಲಕ್ಷ್ಮಿ ಅಂತ ಹೇಳಿದ್ರೆ ಚಂಚಲೆ. ನಾವು ಹೇಳೋದನ್ನು ಕೇಳಿದ್ದೇವೆ, ಪೌರಾಣಿಕವಾಗಿ ಕೂಡ ಅದನ್ನು ಅಧ್ಯಯನ ಮಾಡಿದ್ದೇವೆ. ಇಲ್ಲಿ ಲಕ್ಷ್ಮಿಯು ಚಂಚಲೆ ಅಂತ ಹೇಳಿದ್ರೆ ಇಲ್ಲಿ ನಾವು ವೈಜ್ಞಾನಿಕವಾಗಿ ನೋಡಬೇಕಾದ್ರೆ ಈಗ ಒಬ್ಬನ ಕೈಗೆ 10,000, 50,000, 1,00,000 ದುಡ್ಡು ಬಂತು ಇಟ್ಟುಕೊಳ್ಳಿ, ಹಣದ ರೀತಿಯಲ್ಲಿ ನೋಡೋದಿದ್ರೆ ಆಗ ಅಲ್ಲಿ ಅವನಿಗೆ ಖರೀದಿಸುವಂತಹ ಮನೋಭಾವ ಬರ್ತದೆ. ಅದಕ್ಕೆ ಸರಿಯಾಗಿ ಮಾರ್ಕೆಟ್ ಅಲ್ಲಿ ಹೊಸ ಹೊಸ ವಿನ್ಯಾಸದ ವಸ್ತುಗಳು ಇರ್ತದೆ. ಆಗ ಆ ಹಣವು ಮತ್ತೆ ಅದು ಚಲಾಯಿಸಲ್ಪಡ್ತದೆ. ಇದನ್ನು ಚಂಚಲ ಅಂತ ಹೇಳ್ಬೋದು. ಅಥವಾ ನಿಮಗೆ ಏನೋ ಒಂದು ಹೊಸ ಆಸೆಗಳು ಹುಟ್ಟಿಕೊಳ್ತವೆ, ಒಂದು ಹೊಸ ಮನೆ ಮಾಡಬೇಕು ಇತ್ಯಾದಿಗಳು. ತುಂಬಾ ಚಿನ್ನ ಇರ್ತದೆ, ಏನಿಲ್ಲಪ್ಪ ನಮ್ಮಲ್ಲಿ ಇರುವ ಚಿನ್ನವನ್ನೇ ಇಟ್ಟು ಏನಾದ್ರೂ ಮಾಡಿಕೊಳ್ಳುವ ಅಂತ ಹೇಳಿ. ಆಗ ಏನಾಯ್ತು, ಇರುವಂತಹ ಚಿನ್ನದ ರೂಪದ ಸಂಪತ್ತು ಇರ್ಬೋದು, ಹಣದ ರೂಪದ ಸಂಪತ್ತು ಇರ್ಬೋದು, ಇದೆಲ್ಲವೂ ಕೂಡ ಚಾಂಚಲ್ಯಕ್ಕೆ ಒಳಗಾಯ್ತು. ಈ ಚಾಂಚಲ್ಯಕ್ಕೆ ಒಳಗಾದಾಗ ಏನಾಯ್ತು, ಲಕ್ಷ್ಮಿಯನ್ನು ಚಂಚಲ ಅಂತ ಕರೆಯುವುದಲ್ವಾ ಒಂದು ವಿಚಾರ. ಇನ್ನೊಂದು, ಲಕ್ಷ್ಮಿಯನ್ನು ಸ್ಥಿರವಾಗಿ ಉಳಿಸಿಕೊಳ್ಬೇಕಾದ್ರೆ ನಮ್ಮ ಮನೋಭಾವವನ್ನು ಸ್ಥಿರ ಮಾಡಿಕೊಳ್ಬೇಕು. ನಮ್ಮ ಆಸೆಗಳಿಗೆ ನಾವು ಕಡಿವಾಣವನ್ನು ಹಾಕಿಕೊಳ್ಬೇಕು. ಇವತ್ತು ಆನ್ಲೈನ್ ವಿಚಾರಕ್ಕೆ ಬಂದಾಗ ಆನ್ಲೈನ್ ನಾವು ಆನ್ ಮಾಡಿದ್ರೆ ಎಷ್ಟೋ ನಿಮಗೆ ಆ್ಯಪ್ಗಳಿದೆ, ಎಷ್ಟೋ ಮಾರ್ಕೆಟಿಂಗ್ ವ್ಯವಸ್ಥೆಗಳಿದೆ. ಅಲ್ಲಿಂದ ನಾವು ಲಕ್ಷ್ಮಿಯನ್ನು ಸ್ಥಿರವಾಗಿಸುವುದಕ್ಕೆ ಪ್ರಯತ್ನ ಮಾಡಬೇಕು. ನಾವು ಒಂದಷ್ಟು ವೈಜ್ಞಾನಿಕವಾಗಿ ಆಲೋಚನೆ ಮಾಡಬೇಕಾಗ್ತದೆ. ಲಕ್ಷ್ಮಿಯನ್ನು ಸ್ಥಿರವಾಗಿ ಉಳಿಸಿಕೊಳ್ಳುವಲ್ಲಿ ನಾನು ಇವತ್ತು ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿದ ತಕ್ಷಣ ನಾನು ಇವತ್ತು ಲಕ್ಷ್ಮಿಯನ್ನು ಸ್ಥಿರವಾಗಿ ಉಳಿಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ನನ್ನ ಆಸೆಗಳನ್ನು ನಾನು ಕಡಿವಾಣ ಹಾಕಿಕೊಳ್ಬೇಕಾಗ್ತದೆ. ಒಂದು ಚಂದದ ಯಾವುದು ಬ್ಯಾಗ್ ನೋಡಿದೆ, ಇಲ್ಲ ಚಂದದ ಸೀರೆ ನೋಡಿದೆ, ಅಥವಾ ಈಗ ನಾವು ಹುಡುಗರಾದ್ರೆ ಒಂದಷ್ಟು ಪ್ಯಾಂಟ್ ಶರ್ಟ್ ಇತ್ಯಾದಿಗಳ ಡಿಸೈನ್ ನೋಡಿದೆವು, ಇಲ್ಲ ಒಂದು ರೆಫ್ರಿಜರೇಷನ್ ನೋಡಿದೆವು, ಇಲ್ಲ ಒಂದು ಟಿವಿ ನೋಡಿದೆವು, ಹೊಸ ಮಾಡೆಲ್ ಬಂದಿದೆ. ನಾವು ಮನಸ್ಸಿನಿಂದ ಥಿಂಕ್ ಮಾಡಿದ್ರೆ ಸಾಕು ಅದು ಆಪರೇಟ್ ಆಗ್ತದೆ, ಏನೇನೋ ಹೊಸ್ತು ಬರ್ತದೆ. ಇತ್ಯಾದಿಗಳೆಲ್ಲ ಬರುವಾಗ ನಾವು ಆಲೋಚನೆ ಮಾಡಿ, ಇದು ನನಗೆ ಅವಶ್ಯಕವಾ? ಹಣವನ್ನು ಅದಕ್ಕೆ ಹೇಳಿದ್ದಾರೆ, ಹಣವನ್ನು ನೀರಿನಂತೆ ಗಳಿಸು, ತೀರ್ಥದಂತೆ ಬಳಸು ಅಂತ ಹೇಳಿ ಅಲ್ವಾ? ಹಾಗಿದ್ದಾಗ ನಮಗೆ ಎಷ್ಟು ಅವಶ್ಯಕ? ಇವತ್ತು ಈಗ ನಾನು ಒಂದು ಜಾಗ ತಗೊಳ್ಬೇಕಾದ್ರೆ ನನಗೆ ಅವಶ್ಯಕವಾ? ಅಥವಾ ನಮಗೆ ಪಿತ್ರಾರ್ಜಿತವಾಗಿದ್ದಂತಹ ಆಸ್ತಿಯೇ ನಾನು ಅಭಿವೃದ್ಧಿ ಮಾಡಿದ್ರೆ ಸಾಕಾ? ಅಥವಾ ಒಂದಷ್ಟು ಸಾಲ ಸೋಲಗಳನ್ನು ಮಾಡಿಕೊಂಡು ಇನ್ನೊಬ್ಬನಿಗೆ ನಾನು ಕಾಂಪಿಟೇಷನ್ ಕೊಡ್ಲಿಕ್ಕೆ ನಾನು ಇವತ್ತು ಹೊರಡಬೇಕಂತ ಅನಿವಾರ್ಯತೆ ನನಗಿದೆಯಾ? ಈ ಎಲ್ಲ ರೀತಿಯಲ್ಲಿ ನಾವು ಆಲೋಚನೆಯನ್ನು ಮಾಡಬೇಕಾಗ್ತದೆ. ಅಥವಾ ಇನ್ನೊಬ್ಬನಲ್ಲಿ ಒಂದು ದೊಡ್ಡ ಯಾವುದು ಹೊಸ ಕಂಪನಿಯ ಹೊಸ ಕಾರ್ ಇದೆ, ಅವನ ಹಾಗೆ ನಾನು ಇರಬೇಕು ಅಂತ ಹೇಳಿ ಬಯಸುವಂಥದ್ದು. ಯಾವತ್ತು ನಾನಾಗಿಯೇ ಇದ್ದಾಗ, ನಾನು ನನ್ನ ಇತಿಮಿತಿಯೊಳಗೆ ನಾನು ನನ್ನಲ್ಲಿರುವ ಹಣ ಸಂಪತ್ತನ್ನು ವಿನಿಯೋಗ ಮಾಡಿದಾಗ ಲಕ್ಷ್ಮಿಯು ಖಂಡಿತವಾಗಿಯೂ ಸ್ಥಿರವಾಗಿರ್ತಾಳೆ. ಇಲ್ಲ ಅಂತ ಹೇಳಿದ್ರೆ ನಾವು ವರಮಹಾಲಕ್ಷ್ಮಿ ಪೂಜೆ ಅಲ್ಲ, ಪ್ರತಿನಿತ್ಯ ಲಕ್ಷ್ಮಿ ಪೂಜೆ ಮಾಡಿದ್ರು ಕೂಡ ನಮ್ಮ ಆಸೆ ಆಕಾಂಕ್ಷೆಗಳಿಗೆ ಕಡಿವಾಣ ಹಾಕ್ಲಿಲ್ಲ ಅಂತಾದ್ರೆ ಈ ಲಕ್ಷ್ಮಿಯು ಸ್ಥಿರವಾಗಿರುವುದಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಅನುಭವ. ಮನಸ್ಸಿನ ಚಂಚಲತೆಯನ್ನ ಮೊದಲು ಕಡಿವಾಣ. ಅಲ್ಲಿ ಚಂಚಲ ಆಗಿರುವುದು ಲಕ್ಷ್ಮಿ ಅಲ್ಲ, ನಮ್ಮ ಆಸೆಗಳು. ನಮ್ಮ ಮನಸ್ಸು ಚಂಚಲ ಆಗಿದೆ. ನಮ್ಮ ಮನಸ್ಸಿನ ಚಾಂಚಲ್ಯವನ್ನು ದೂರ ಮಾಡುವುದಕ್ಕೆ ಬೇಕಾಗಿ
ಈ ವರಮಹಾಲಕ್ಷ್ಮಿ ಪೂಜೆಯ ಮುಖಾಂತರ ಸಾಧ್ಯ ಆದಷ್ಟು ಏಕಾಗ್ರತೆಯನ್ನು ತಂದುಕೊಂಡು ಈ ದಿನದ ಇವತ್ತಿನ ವರಮಹಾಲಕ್ಷ್ಮಿ ಪೂಜೆಯ ಮುಖಾಂತರ ನಾನು ನನ್ನ ಜೀವನದಲ್ಲಿ ಏನು ಬದಲಾವಣೆಗಳನ್ನು ಮಾಡಿಕೊಳ್ಳಬಹುದು. ಕಳೆದ ವರ್ಷ ವರಮಹಾಲಕ್ಷ್ಮಿ ಪೂಜೆಯಿಂದ ಹಿಡಿದು ಒಂದು ವರ್ಷದಲ್ಲಿ ನಾನು ಏನೇನೆಲ್ಲ ಪರ್ಚೇಸ್ ಮಾಡಿದೆ, ಅದರಲ್ಲಿ ನನಗೆ ಎಷ್ಟು ಉಪಯೋಗ ಆಯಿತು ಅಥವಾ ಎಷ್ಟು ಅಲ್ಲಿ ವಸ್ತುಗಳು ಬಿದ್ದುಕೊಂಡುಂಟು, ಎಲ್ಲವನ್ನು ನಾವು ಸ್ವಲ್ಪ ಅಧ್ಯಯನ ಮಾಡಿದಾಗ ಇವತ್ತು ನಮ್ಮ ಜೀವನ ಶೈಲಿಯ ಅಧ್ಯಯನ ಕೂಡ ಬಹಳ ಮುಖ್ಯ ಆಗುತ್ತೆ. ಒಟ್ಟು ನನಗೆ ಬರುವಂತಹ ಸಂಪತ್ತೆಷ್ಟು, ಆದಾಯ ಎಷ್ಟು, ನನಗೆ ಎಷ್ಟು ನಾನು ಅಗತ್ಯವಾದನ್ನು ಖರ್ಚು ಮಾಡ್ತಾ ಇದ್ದೇನೆ, ನಾನು ನನ್ನ ಸೌಂದರ್ಯಕ್ಕೆ ಎಷ್ಟು ಖರ್ಚು ಮಾಡ್ತಾ ಇದ್ದೇನೆ, ಅಥವಾ ಇದು ಅವಶ್ಯಕತೆ ಇತ್ತಾ ಇಲ್ವಾ. ಕೆಲವೊಂದು ಸಂದರ್ಭದಲ್ಲಿ ನಾವು ಹೇಳ್ತೇವೆ ನೋಡಿ, ಇಡೀ ದಿನ ಮಾರ್ಕೆಟ್ ಇದರಲ್ಲಿ ಯಾವುದರಲ್ಲಿ ಶಾಪಿಂಗ್ ಹೋಗಿ ಬರ್ತೇವೆ, ಇದೆಲ್ಲ ನಮಗೆ ಅಗತ್ಯ ಇರಲಿಲ್ಲ, ಮತ್ತೆ ಅಲ್ಲೇನು ಉಂಟು ಅಂತ ತೆಕೊಂಡದ ನಾವು, ಹಾಗಾದ್ರೆ ಹಾಗೆಲ್ಲ ಬರ್ತದೆ. ಅಲ್ಲಿ ಒಟ್ಟಾಗಿ ನಾವು ಆಲೋಚನೆ ಮಾಡಬೇಕು. ಇನ್ನೊಂದು ಮಕ್ಕಳಲ್ಲಿ ಕೂಡ ಹಾಗೆ ಸಾಧ್ಯ ಆದಷ್ಟು ಯಾವುದು ಅವಶ್ಯಕ ಅಲ್ಲ ಅಂತ ಹೇಳೋದನ್ನು ಕೂಡ ನಾವು ಕಲಿಸ್ತಾ ಬರ್ಬೇಕಾಗ್ತದೆ. ಈಗ ನೀವು ಆಗ ಮಾತಾಡ್ತಾ ಇದ್ದಾಗೆ ಸರ್, ಏನು ನಮ್ಮ ಆಸೆಗಳು ಹೇಗೂ ಹೌದು ಬಿಡಿ, ಆದ್ರೆ ನಮ್ಮ ಮಕ್ಕಳಲ್ಲೂ ಕೂಡ ಈ ಒಂದು ಹಬ್ಬಗಳ ಆಚರಣೆ ಏನು ಅವರ ಮನಸ್ಸಿಗೆ ನಾವು ತುಂಬಿಸ್ತಾ ಹೋದ್ರೆ ಈ ಹಬ್ಬಗಳು ಒಂದು ಸಂಬಂಧವನ್ನ ಬೆಸೆಯುವ ಕೊಂಡಿ ಅಂತ ಖಂಡಿತವಾಗ್ಲೂ ಹೇಳಬಹುದು ಸರ್. ಈ ಬಗ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತಾರೆ? ಹಬ್ಬಗಳು ಒಂದು ವೈಜ್ಞಾನಿಕವಾಗಿ ಕೂಡ ನಮ್ಗೆ ಎಷ್ಟು ಅವಶ್ಯಕ ಅಂತ? ಹಬ್ಬಗಳು ವೈಜ್ಞಾನಿಕವಾಗಿ ಅವಶ್ಯಕ ಅಂತ ಹೇಳಿದ್ರೆ ಇದೆಲ್ಲವೂ ಕೂಡ ಮನೋವೈಜ್ಞಾನಿಕ ತಳಹದಿಯ ಮೇಲೆ ಪರಿಣಾಮ ಬೀರುವಂತಹ ವಿಷಯಗಳು. ಪೂಜೆಗಳಿರ್ಬೋದು, ಹವನಗಳಿರ್ಬೋದು, ಅಥವಾ ಏನೇನೋ ತಂತ್ರ ವ್ಯವಸ್ಥೆಗಳು ಏನೇ ಇದ್ರೂ ಕೂಡ ಎಲ್ಲವೂ ಕೂಡ ನಮ್ಮ ಮನಸ್ಸನ್ನು ನಿಯಂತ್ರಿಸುವಂತಹ ವ್ಯವಸ್ಥೆಯಲ್ಲಿ ಇರುವಂಥದ್ದು. ಖಂಡಿತ. ಆದರೆ ಇವತ್ತಿನ ಒಂದು 10, 18, 20 ವರ್ಷದ ಒಳಗಿನ ಮಕ್ಕಳನ್ನು ನಾವು ನೋಡ್ತಾ ಹೋದರೆ ಎಲ್ಲರೂ ಕೂಡ ಮೊಬೈಲ್ನ ಗೀಳಿಗೆ ಒಳಗಾಗಿದ್ದಾರೆ. ಪೂಜೆ ಮಾಡ್ತಾ ಇರಲಿ, ಏನೇ ಹೋಮ ಹವನಗಳು ನಡೀತಾ ಇರಲಿ, ಅವರು ಅದನ್ನು ಬಿಟ್ಟು ಬರುವುದಿಲ್ಲ, ಹೊರಗೆ ಬರುವುದಿಲ್ಲ. ಆದರೆ ಅಲ್ಲಿ ಆ ಆಸೆಯನ್ನು ಮೂಡಿಸಿದ್ದು ಯಾರು? ಮಗು ಬಾಯಿಗೆ ಊಟ ತೆಕ್ಕೊಳ್ಳೋದಿಲ್ಲ ಅಂತ ಹೇಳುವಾಗ ಇಲ್ಲಿ ನೋಡಮ್ಮ, ಇಲ್ಲಿ ನೋಡು ಅಂತ ಹೇಳಿ ನಾವು ತೋರಿಸಿ ಅಲ್ಲಿ ಬಾಯಿಗೆ ಕೊಡ್ತೇವಲ್ಲ. ಮೊದಲು ನಾವು ಚಂದ್ರನನ್ನು ತೋರಿಸ್ತಾ ಇದ್ದೆವು, ಪ್ರಕೃತಿಯನ್ನು ಪೂಜಿಸಲಿಕ್ಕೆ ಕಲಿಸ್ತಾ ಇದ್ದೆವು. ಚಂದ್ರ ಅಂದ್ರೆ ಪ್ರಕೃತಿಯ ಒಂದು ವಿಶೇಷವಾದಂತಹ ಗ್ರಹವೇ ಅಲ್ವಾ? ಹಾಗಿದ್ದಾಗ ಇಲ್ಲಿ ನಾವು ಆರಂಭದಿಂದಲೂ ಕೂಡ 0 to 12 ಯಾವುದು ನಾವು ಮಗುವಿನ ಮನಸ್ಸಿಗೆ ನಾವು ತುಂಬಿಸ್ತೇವೆಯೋ ಅದೇ ಪ್ಲೇ ಆಗುವಂಥದ್ದು. ಮಾರ್ಕೆಟ್ ಅಲ್ಲಿ ಹೋಗಿ ನಾವೇನು ಅವನಿಗೆ ಮಗುವಿಗೆ ಪರ್ಚೇಸ್ ಮಾಡ್ಲಿಕ್ಕೆ ಹೇಳಿಕೊಡ್ತೇವೆಯೋ ಅದರ ಮೇಲೆ ಅವನ ಜೀವನ ಮತ್ತೆ ರೂಪಿತ ಆಗ್ತಾ ಹೋಗ್ತದೆ. JCB ಪಿಸ್ತೂಲ್ ಕೇಳಿದ ಮಗು ಎಲ್ಲಿ ಅಪ್ಪ ಅಮ್ಮ ಮಾಡಿಟ್ಟ ಆಸ್ತಿಯನ್ನು ಎಲ್ಲಿ ನಾಶಗೊಳಿಸಬಹುದು ಅಂತ ಹೇಳಿ ಮುಂದಕ್ಕೆ ಥಿಂಕ್ ಮಾಡ್ತಾನೆ, ಎಲ್ಲಿ ಪಿಸ್ತೂಲನ್ನು ಉಪಯೋಗ ಮಾಡಬಹುದು ಥಿಂಕ್ ಮಾಡ್ತಾನೆ. ಅದೇ ರೀತಿ ಮೊಬೈಲ್ ಕೂಡ ಮೊಬೈಲ್ಗಳ ಬಳಕೆಯಲ್ಲಿ ಕಡಿವಾಣ ಆಗ್ತಾ ಸ್ವಲ್ಪ ಆಧ್ಯಾತ್ಮಿಕತೆಯ ಕಡೆಗೆ ಒಲವನ್ನು ಕೊಡುವಂಥದ್ದು, ಭಜನಾ ಸತ್ಸಂಗಗಳು, ಪೂಜೆಗಳು, ದಿನನಿತ್ಯದ ಪ್ರಾರ್ಥನಾ ಶ್ಲೋಕಗಳನ್ನು ಕಲಿಸುವಂಥದ್ದು ಮಕ್ಕಳಿಗೆ. ಆಮೇಲೆ ಸಾಧ್ಯ ಆದಷ್ಟು ನಾವು ಮೊಬೈಲ್ನಲ್ಲಿ ವಿಡಿಯೋಗಿಂತ ಆಡಿಯೋಗೆ ಮುಖ್ಯವಾದ ಒತ್ತನ್ನು ಕೊಡುವಂಥದ್ದು. ಅರ್ಥ ಆಯ್ತಲ್ಲ? ಆಡಿಯೋ ಅಂತ ಹೇಳಿದ್ರೆ ಶ್ಲೋಕಗಳು ಅಥವಾ ಈ ಯಾವ್ದು ಆದಿತ್ಯ ಹೃದಯ, ಲಕ್ಷ್ಮಿ ಇತ್ಯಾದಿಗಳೆಲ್ಲ ಇದೆ ಶ್ಲೋಕಗಳು. ಇದನ್ನು ಮಕ್ಕಳಿಗೆ ಕಿವಿಗೆ ಹೇಳುವ ಹಾಗೆ ದೂರದಲ್ಲಿ ಇಡುವಂಥದ್ದು. ಇದರಿಂದ ಮಕ್ಕಳು ಪ್ರೇರೇಪಣೆಗೊಳ್ಳಬೇಕು ಹೊರತು ಅದಂತೂ ಕೂಡ ಈಗ ಇತ್ತೀಚೆಗೆ ಅದರಲ್ಲಿ ಗೀಳಾಗಿ ತೆಕ್ಕೊಂಡಂತಹ ಮಕ್ಕಳಿಗೆ ಸ್ವಲ್ಪ ಕಷ್ಟ ಇದೆ. ಆದ್ರೂ ಪರಿವರ್ತನೆಗೆ ಸಾಧ್ಯ ಆದಷ್ಟು ಮನಸ್ಸು ಮಾಡಬೇಕು. ಪ್ರಕೃತಿಯನ್ನ ಪ್ರೀತಿಸೋದನ್ನ ಕಲಿಸಬೇಕು, ಪ್ರಕೃತಿಯನ್ನ ಪ್ರೀತಿಸೋದು ಕಲಿಸಬೇಕು ಮಕ್ಕಳಿಗೆ ಮುಖ್ಯವಾಗಿ. ಖಂಡಿತವಾಗ್ಲು. ಹಾಗೆ ಈ ವರಮಹಾಲಕ್ಷ್ಮಿ ಹಬ್ಬದ ವಿಚಾರಕ್ಕೆ ಬರೋದಾದ್ರೆ ಸರ್, ಈಗ ಹಬ್ಬ ಆಚರಣೆಗಳು ತಯಾರಿಗಳು ಎಲ್ಲ ನಡೆದ ಮೇಲೆ ವಿಸರ್ಜನೆ ಕೂಡ ಒಂದು ಕ್ರಮ ಪ್ರಕಾರವಾಗಿ ನಡಿಬೇಕು ಅನ್ನುವಂಥದ್ದು. ಈ ವಿಸರ್ಜನೆಯ ಕ್ರಮ ಹೇಗಿರುತ್ತೆ ಸರ್? ನೋಡಿ, ಕಲಶ ಮಧ್ಯದಲ್ಲಿ ಲಕ್ಷ್ಮಿಯನ್ನು ಆಹ್ವಾನ ಮಾಡ್ತೇವೆ, ಅದಕ್ಕೆ ಒಂದು ಚಂದದ ರೇಷ್ಮೆ ಸೀರೆಯನ್ನು ಉಡಿಸ್ತೇವೆ. ಲಕ್ಷ್ಮಿಗೆ ನಾವು ಏನು ಮಹಾಲಕ್ಷ್ಮಿಯನ್ನು ಕಾಣುತ್ತೇವೆ ಅದೇ ರೂಪದಲ್ಲಿ ಇವತ್ತಂತೂ ಹೊಸ ಹೊಸ ವಿನ್ಯಾಸದಲ್ಲಿ ಸೀರೆಯನ್ನೆಲ್ಲ ಬೇಕಾದಾಗೆ ಡಿಸೈನ್ ಮಾಡಿ ಸಾಕ್ಷಾತ್ ಮಹಾಲಕ್ಷ್ಮಿಯೇ ಇರುವ ಹಾಗೆ ಅದನ್ನು ವಿನ್ಯಾಸ ಮಾಡ್ತಾರೆ, ದೇವರನ್ನು ಶೃಂಗಾರ ಮಾಡ್ತಾರೆ. ಇದೆಲ್ಲ ಆದ ನಂತರ ವಿಸರ್ಜನೆಯ ಕ್ರಮಗಳನ್ನು ನಾವು ಪುರೋಹಿತರು ಇದ್ರೆ ಅವರಿಂದ ತಿಳ್ಕೊಳ್ಬಹುದು. ಇಲ್ಲ ಯಾವುದೇ ಒಂದು ಪೂಜೆಯ ಸಂದರ್ಭದಲ್ಲಿ ನಾನು ಭಕ್ತಿ ಪೂರ್ವಕವಾಗಿ ಮಾಡಿದ್ದೇನೆ, ಪ್ರೀತ್ಯರ್ಥವಾಗಿ ಸ್ವೀಕಾರ ಮಾಡಿಕೊ ಅಂತ ಹೇಳಿ ಅಕ್ಷತೆ ಕಾಳು ಹೂವನ್ನು ತೆಕ್ಕೊಂಡು ಒಂದು ಅಲ್ಲಿಗೆ ಉದಕವನ್ನು ಬಿಡಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಇದು ಪ್ರೀತ್ಯರ್ಥವಾಗಿ ಸ್ವೀಕಾರ ಮಾಡಿಕೊ ಅಂತ ಹೇಳಿ ನಮ್ಮ ಒಂದು ಪ್ರಾರ್ಥನೆ. ಅದರ ಒಟ್ಟಿಗೆ ಒಂದು ಸಾಮೂಹಿಕವಾದ ಪ್ರಾರ್ಥನೆಯನ್ನು ಮಾಡುವಂಥದ್ದು. ಇವತ್ತು ನಿಮ್ಮನ್ನು ಆಹ್ವಾನ ಮಾಡಿದ್ದೇವೆ, ಕೂತುಗೊಳಿಸಿ ಪೂಜೆಯನ್ನು ಮಾಡಿದ್ದೇವೆ, ನಿಮಗೆ ಬೇಕಾದ ನೈವೇದ್ಯವನ್ನು ಸಮರ್ಪಣೆ ಮಾಡಿದ್ದೇವೆ, ಇದನ್ನೆಲ್ಲ ಪ್ರೀತ್ಯರ್ಥವಾಗಿ ಸ್ವೀಕಾರ ಮಾಡಿಕೊಟ್ಟು ಮುಂದಿನ ಮಹಾಲಕ್ಷ್ಮಿ ವೃತ್ತದವರೆಗೂ ಅಥವಾ ಮುಂದಿನ ಎಷ್ಟು ಅನಂತ ವರ್ಷಗಳ ತನಕ ನಮ್ಮನ್ನು ಕಾಪಾಡಿಕೊಂಡು ಬರಬೇಕು, ನಮ್ಮಲ್ಲಿರುವ ಸಂಪತ್ತು ಐಶ್ವರ್ಯ ಎಲ್ಲವೂ ಹೆಚ್ಚಾಗ್ತಾ ಅಥವಾ ನಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳು ಈಡೇರಬೇಕು ಅಂತ ಹೇಳಿ ನಾವು ಪ್ರಾರ್ಥನೆಯನ್ನು ಮಾಡುವಂಥದ್ದು.
ಜೊತೆಗೆ ಅದರ ನಂತರ ಅದರ ಕಲಶದಲ್ಲಿ ತಾಮ್ರದ ಕಲಶದಲ್ಲಿಟ್ಟಂತಹ ನೀರನ್ನು ಪ್ರೋಕ್ಷಣೆ ಮಾಡುವಂಥದ್ದು ಮಾಡಬೇಕು, ಪ್ರೋಕ್ಷಣೆ ಮಾಡಬೇಕು. ಮತ್ತು ಅಲ್ಲಿರುವಂತಹ ಹೂವನ್ನು ಪ್ರಸಾದ ರೂಪದಲ್ಲಿ ಮುರಿದುಕೊಳ್ಳುವಂಥದ್ದು, ಅಲ್ಲಿರುವಂತಹ ಪ್ರಸಾದವನ್ನ ನಾವು ಸ್ವೀಕಾರ ಮಾಡುವಂಥದ್ದು, ಅರಶಿನ ಕುಂಕುಮವನ್ನು ಹಾಕಿಕೊಳ್ಳುವಂಥದ್ದು, ಅಲ್ಲಿಯ ತೀರ್ಥವನ್ನು ನಾವು ಸ್ವೀಕಾರ ಮಾಡುವಂಥದ್ದು. ಆಮೇಲೆ ಅಲ್ಲಿ ಇಟ್ಟಂತಹ ಆ ಸೀರೆಯನ್ನು ಯಾರು ಅಲ್ಲಿ ಮಹಾಲಕ್ಷ್ಮಿ ಪೂಜೆಯನ್ನು ಮುಖ್ಯವಾಗಿ ಮಾಡಿದ್ರು ಅವರದನ್ನು ಪ್ರಸಾದ ರೂಪದಲ್ಲಿ ಸ್ವೀಕಾರ ಮಾಡಿ ಅದನ್ನು ಉಟ್ಟುಕೊಳ್ಬೇಕು ಅಂತ ಹೇಳಿ ಕ್ರಮ. ಅಂದ್ರೆ ಇದೇ ಬಣ್ಣದ ಸೀರೆ ಆಗ್ಬೇಕು ಅನ್ನೋದೇನಾದ್ರೂ ಇದೆಯಾ? ಯಾಕಂದ್ರೆ ಕ್ಷೀರವರ್ಣ ಅಂತ ಹೇಳ್ತೇವೆ ನಾವು, ಶ್ವೇತವರ್ಣ ಅನ್ನೋದು ಆತರ. ಶ್ವೇತವರ್ಣ ಆಗ್ಬೋದು, ಇಲ್ಲ ದೇವಿಗೆ ಕೆಂಪು ವಸ್ತ್ರವನ್ನು ಉಡಿಸ್ತಾರೆ ಕೆಲವರು. ಈಗ ಶನಿಗೆ ಪ್ರಿಯವಾದಂತಹ ನೀಲಿ ಬಣ್ಣ ಆಗಿದ್ರು ಕೂಡ ಕೆಲವೊಂದು ಸಂದರ್ಭದಲ್ಲಿ ಮಹಾಲಕ್ಷ್ಮಿ ಪೂಜೆಯಲ್ಲಿ ನೀಲಿ ಬಣ್ಣದ ಪಟ್ಟ ಸೀರೆಯನ್ನು ನೋಡ್ತೇವೆ. ಅಂತೂ ಮತ್ತೆ ಕೆಲವೊಮ್ಮೆ ಹೇಗೆ ಅಂತ ಹೇಳಿದ್ರೆ ಮಹಾಲಕ್ಷ್ಮಿಗೆ ಪ್ರಿಯವಾದ್ದು ಅಂತಲ್ಲ, ನನಗೆ ಮುಂದಕ್ಕೆ ಉಟ್ಟುಕೊಳ್ಳಿಕ್ಕೆ ಯಾವುದು ಪ್ರಿಯವಾದ್ದು ಅಂತ ಕೇಳಿದ್ರೆ ಅಂತಹ ಆಯ್ಕೆಗಳು ಕೂಡ ಬರ್ಲಿಕ್ಕೆ ಸಾಧ್ಯತೆಗಳು ಉಂಟು, ಸಾಧ್ಯತೆಗಳು ಇದೆ. ಎರಡು ರೀತಿಯಲ್ಲಿ ಕೂಡ ನಾವು ಆಲೋಚನೆ ಮಾಡಬೇಕಾಗ್ತದೆ. ಹಾಗೆ ದೇವಿಯೂ ಹೌದು, ಮನೆಯ ಲಕ್ಷ್ಮಿಯೂ ಹೌದು. ಅಲ್ಲಿ ದೇವಿಯನ್ನು ಪೂಜಿಸಿದ್ರು ಕೂಡ ನಾಳೆ ಮನೆಯ ಮಹಾಲಕ್ಷ್ಮಿ ಆ ತಾಯಿ ಅಲ್ವಾ, ಹಾಗಿದ್ದಾಗ ಅವರ ಆಯ್ಕೆಯೂ ಕೂಡ ಅದೇ ಆಗಿರ್ಲಿ ಅಂತ ಹೇಳಿ ಯಾಕೆ ನಾವು ಅಲ್ಲ ಅಂತ ಹೇಳುವಂಥದ್ದು ಅಲ್ವಾ. ನಾನು ವಿಸರ್ಜನೆಯ ವಿಷಯವನ್ನ ಮಾತಾಡಿದ್ ಯಾಕಂತಂದ್ರೆ ಸರ್, ಈಗ ಶುಕ್ರವಾರ ಈ ವರಮಹಾಲಕ್ಷ್ಮಿ ಹಬ್ಬ ಬರುವಂತದ್ದು, ಆ ದಿನವೇ ನಾವು ಪೂಜೆ ದೇವಿಯನ್ನ ಪ್ರತಿಷ್ಠಾಪನೆ ಮಾಡಿ ಪೂಜೆಯನ್ನ ಮಾಡುವಂಥದ್ದು. ಅದೇ ದಿನ ನಾವು ವಿಸರ್ಜನೆಯನ್ನ ಮಾಡ್ಬೇಕಾ ಅಥವಾ ಮರುದಿನ ಮಾಡ್ಬೇಕಾ ಹೇಗೆ? ಯಾಕಂದ್ರೆ ಶುಕ್ರವಾರದ ದಿನ ಯಾವಾಗ್ಲೂ ನಾವು ಲಕ್ಷ್ಮಿಯನ್ನ ಕಳಿಸೋದಕ್ಕೆ ಇಷ್ಟಪಡೋದಿಲ್ಲ. ಹೌದು, ಅದನ್ನು ಮಾರನೇ ದಿನ ಮಾಡಿದ್ರು ಏನು ದೋಷ ಅಂತ ಇಲ್ಲ. ಅಥವಾ ಪೂಜೆಯನ್ನ ಮಾಡಿ ಆ ದೇವಿಯಲ್ಲಿ ನೆಲೆಸಿರುವಾಗ ಅಲ್ಲಿ ನೋಡಿ ಎರಡು ವಿಚಾರಗಳು ನಮಗೆ ಬರ್ತದೆ. ದೇವರು ಬಂದು ನೆಲೆಸಿದ್ದಾರೆ, ಅವರ ವಿಸರ್ಜನೆ ಆಗ್ಲಿಲ್ಲ, ನೀವು ನಿಶೆಯಲ್ಲಿ ಪೂರ್ತಿಯಾಗಿ ಅಂದ್ರೆ ರಾತ್ರಿ ಪೂರ್ತಿ ನೀವು ಭಜನೆ ಸತ್ಸಂಗಗಳನ್ನು ಮಾಡಿಕೊಂಡು ಮಾರನೇ ದಿನ ಬೆಳಿಗ್ಗೆ ಅವರನ್ನು ಕಳಿಸುವುದಾದರೆ ಒಂದು ಅರ್ಥ ಇದೆ. ಇಲ್ಲ ನೀವು ಮತ್ತೆ ಹೋಗಿ ಅಲ್ಲಿ 9-10 ಗಂಟೆಗೆ ನಿದ್ದೆ ಮಾಡುದು, ದೇವಿ ಅಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಏನು ಅರ್ಥ ಬಂತು ಅಲ್ವಾ? ಆ ಎರಡು ರೀತಿಯ ಚಿಂತನೆಗಳು ಮಾಡ್ಬೇಕಾಗ್ತದೆ. ಒಂದು ವಿಚಾರವನ್ನು ಮಾತಾಡುವಾಗ ಶಾಸ್ತ್ರದಲ್ಲಿ ಬರೆದಿದ್ದಾರೆಯೋ ಇಲ್ಲವೋ ಆ ವಿಚಾರ ಅಲ್ಲ, ಇಲ್ಲಿ ಸ್ವಲ್ಪ ನಾವು ಅದನ್ನು ಆಳವಾಗಿ ಚಿಂತನೆ ಮಾಡಬೇಕು. ದೇವರು ಬಂದು ಆಸೀನರಾಗಿದ್ದಾರೆ, ಅವರಿಗೆ ಬೇಕಾದ ಭಕ್ಷ್ಯಗಳನ್ನು ಕೊಟ್ಟಿದ್ದೀರಿ, ಪ್ರಾರ್ಥನೆ ಎಲ್ಲ ಮಾಡಿದ್ದೀರಿ, ನಮಗೆ ಒಳ್ಳೇದು ಮಾಡಬೇಕು ಅಂತ ಹೇಳಿದ್ದೀರಿ. ಅವರನ್ನು ಕಳಿಸುವುದಕ್ಕೆ ನಾವು ಸ್ವಲ್ಪ ನಿದ್ದೆ ಮಾಡ್ತೇವೆ, ನಾಳೆ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಮತ್ತೆ ನಿಮಗೆ ಕಳಿಸ್ತೇವೆ. ವಿಸರ್ಜನೆ ಅಂದ್ರೆ ನೀವು ಹೇಳುವ ಅರ್ಥದಲ್ಲಿ ಕಳಿಸುವುದು ಅಂತಲ್ವಾ? ಖಂಡಿತ ಖಂಡಿತ ಖಂಡಿತ. ಜಪತಪಗಳು ಕಂಟಿನ್ಯೂ ಆಗಿ ಮಾಡ್ತಾ ಇದ್ರೆ ಮಾತ್ರ ದೇವಿಯನ್ನು ಉಳಿಸ್ಕೊಳ್ಬಹುದು ಅಂತ ಹೇಳಿ. ಸರ್, ಕೊನೆಯದಾಗಿ ಒಂದು ಪ್ರಶ್ನೆ. ಈಗ ವರಮಹಾಲಕ್ಷ್ಮಿ ಹಬ್ಬ ಅನ್ನೋದು, ಲಕ್ಷ್ಮಿ ಅನ್ನೋದು ಒಂದು ಪ್ರಕೃತಿ ಸಂಪತ್ತು, ಎಲ್ಲದರಲ್ಲೂ ಲಕ್ಷ್ಮಿ ನೆಲೆಸಿದ್ದಾಳೆ ಅಂತ ನೀವು ಹೇಳಿದ್ರಿ. ಈಗ ಸದ್ಯದ ಪರಿಸ್ಥಿತಿಯನ್ನ ನಾವು ನೋಡ್ತಾ ಇದ್ರೆ ಪ್ರಕೃತಿಯೇ ನಮ್ಮ ಮೇಲೆ ಮುನಿಸ್ಕೊಂಡ ಹಾಗೆ ಇದೆ. ಲಕ್ಷ್ಮಿಯೇ ಮುನಿಸ್ಕೊಂಡಿದ್ದಾಳೋ ಗೊತ್ತಿಲ್ಲ. ಒಂದು ಕಡೆ ನಾವು ಹಬ್ಬದ ಸಂಭ್ರಮದಲ್ಲಿದ್ದೇವೆ, ಇನ್ನೊಂದು ಕಡೆ ಅಷ್ಟೇ ದುಃಖ ತಪ್ತ ಭಾವದಲ್ಲಿ ಕೂಡ ನಾವಿದ್ದೇವೆ. ಎಲ್ಲ ಕಡೆ ಪ್ರಕೃತಿ ವಿಕೋಪಗಳು ಆಗ್ತಾ ಇದೆ, ವರುಣ ಕೂಡ ಒಬ್ಬಿರಿತಾ ಇದ್ದಾನೆ. ಈ ಸಂದರ್ಭದಲ್ಲಿ ನೀವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ನೋಡಿ, ನಾರಾಯಣ ದೇವರನ್ನು ನಾವು ಪುರುಷ ಮತ್ತು ಮಹಾಲಕ್ಷ್ಮಿಯನ್ನು ಪ್ರಕೃತಿ ಅಂತ ಕರೆದರೆ, ಅವರನ್ನು ವರ ಮಹಾಲಕ್ಷ್ಮಿ ಅಥವಾ ಯಾವುದೇ ಹೊಸ ಸಂಪತ್ತನ್ನು ನಾವು ಮನೆಗೆ ತಂದಾಗ ಅವರನ್ನು ನಾವು ಪೂಜೆ ಮಾಡ್ತೇವೆ ಅಂತ ಆದ್ರೆ ಆ ತಂದಂತಹ ಸಂಪತ್ತು ಅದು ಪಂಚಭೂತಗಳ ಮಿಶ್ರಣ ಅಲ್ವಾ? ಹೌದು. ಆ ಪಂಚಭೂತಗಳ ಮಿಶ್ರಣ ಆಗಿರುವಂತಹ ಈ ಸಂಪತ್ತನ್ನು ಮನೆಗೆ ತಂದಿರುವಾಗ ಅದನ್ನೇನು ನಮ್ಮ ಅವಶ್ಯಕತೆಗೆ ಪಡೆದುಕೊಂಡಿದ್ದೇವೆ. ಅದು ಕಬ್ಬಿಣದ ವಸ್ತು ಇರಬಹುದು, ಚಿನ್ನ ಇರಬಹುದು, ಬೆಳ್ಳಿ ಇರಬಹುದು, ಅಥವಾ ಪೀಠೋಪಕರಣಗಳಿರ್ಬೋದು. ಎಲ್ಲದರಲ್ಲೂ ಕೂಡ ಪಂಚತತ್ವಗಳು ಅಡಗಿದೆ ಅಂತ. ಆಕಾಶ, ಭೂಮಿ, ಅಗ್ನಿ, ನೀರು ಮತ್ತು ಬೆಂಕಿ, ಇದು 5 ಇರುವಂಥದ್ದು. ಈ ಎಲ್ಲದರಲ್ಲೂ ಕೂಡ ಮಹಾಲಕ್ಷ್ಮಿಯನ್ನು ನಾವು ಕಾಣೋದು ಅಂತಾದರೆ ಪ್ರಕೃತಿಯನ್ನು ನಮ್ಮ ಆಸೆಗೆ ಬೇಕಾಗಿ ಎಲ್ಲೋ ಒಂದು ಕಡೆ ಅದನ್ನು ನಾಶ ಮಾಡಲಿಕ್ಕೆ ನಾವು ಹೊರಟಿದ್ದೇವೆ ಅಂತ ಅನಿಸ್ತಾ ಉಂಟು ನನಗೆ. ಮರ ಗಿಡಗಳನ್ನು ಅನಗತ್ಯವಾಗಿ ಕತ್ತರಿಸುವಂಥದ್ದು, ಏನೋ ಕಾಂಕ್ರೀಟೀಕರಣ ಅಥವಾ ಹೊಸ ಬಿಲ್ಡಿಂಗ್ಗಳನ್ನು ಕಟ್ಟಬೇಕು, ಅದರಿಂದ ನಾನು ಒಂದಷ್ಟು ಹಣವನ್ನು ಸಂಪಾದನೆ ಮಾಡಬೇಕು. ಅಲ್ಲಿ ಹಣ ಸಂಪಾದನೆ ಅಂದರೆ ಮಹಾಲಕ್ಷ್ಮಿ ಇರ್ಬೋದು, ಅದರ ಓಪನಿಂಗ್ ದಿನ ಮಹಾಲಕ್ಷ್ಮಿ ಪೂಜೆನೇ ಮಾಡಬಹುದು. ಆದರೆ ಅದು ನನ್ನ ಆಸೆ ಆಕಾಂಕ್ಷೆಗಳಿಗೆ, ನನ್ನ ಜೀವನದ ಮಟ್ಟಕ್ಕೆ, ಆ ಆಸೆಯ ಇತಿಮಿತಿಗಳನ್ನು ಏನಾದ್ರು ನಾನು ದಾಟಿ ಹೋಗ್ತಾ ಇದ್ದೇನಾ ಅಂತ ಹೇಳುವುದನ್ನ ಪ್ರತಿಯೊಬ್ಬ ಮನುಷ್ಯನು ಆಲೋಚನೆ ಮಾಡಿದಾಗ ನನ್ನ ಜೀವನಕ್ಕೆ ಎಷ್ಟು ಬೇಕು ಅಷ್ಟನ್ನು ನಾನು ಬಳಸಿಕೊಂಡು ಮುಂದಿನ ಎಷ್ಟು ವರ್ಷಗಳ ಕಾಲ ಈ ಜಗತ್ತಿನಲ್ಲಿ ಮನುಷ್ಯನು ಇದ್ದಾನೆ ಅಂತ ಹೇಳುವುದನ್ನು ಯಾರಿಗೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಿದ್ದಾಗ ಇದನ್ನು ಉಳಿಸಿಕೊಳ್ಳುವಂಥದ್ದು ಕೂಡ ನಮ್ಮ ಅಷ್ಟೇ ಆದ್ಯ ಕರ್ತವ್ಯ. ಹಾಗಿದ್ದಾಗ ಒಂದಷ್ಟು ನದಿಗಳ ವಿಚಾರದಲ್ಲಿರ್ಬೋದು, ಅಥವಾ ಪ್ರಕೃತಿ ಕಾಡಿನ ವಿಚಾರದಲ್ಲಿರ್ಬೋದು, ಅಥವಾ ಖನಿಜ ಸಂಪತ್ತಿನ ವಿಚಾರದಲ್ಲಿ, ಎಲ್ಲದರಲ್ಲೂ ಕೂಡ ನಾನು ನನ್ನದು ನನಗೆ ಬೇಕಾಗಿ ಬೇಕು,
ಅದರಿಂದ ಬರುವ ಲಾಭಾಂಶ ನನಗೇ ಬೇಕು, ಅದರಿಂದ ನಾನು ಯಾವುದೋ ಒಂದು ಏನು ಹೇಳ್ತೇವೆ, ಒಂದು ವೃತ್ತೀಯವಾದಂತಹ ಲಾಭವನ್ನು ನಾನು ಪಡೆದುಕೊಳ್ಬೇಕು ಅಂತ ಹೇಳಿ ಹೋದಾಗ ಕ್ಷಣಿಕ ಸುಖಗಳ ಅಥವಾ ನಾನು ಕಾಲದ ತನಕ ಬೇಕಾದಷ್ಟು ಸಂಪತ್ತನ್ನು ಕೂಡಿಡಬೇಕು ಅಂತ ಹೇಳುವಂತಹ ಅತಿಯಾದ ಆಸೆ, ಈ ಎಲ್ಲವೂ ಕೂಡ ಈ ಮಹಾಲಕ್ಷ್ಮಿಯ ಮುನಿಸಿಗೆ, ಪ್ರಕೃತಿಯ ಮುನಿಸಿಗೆ ಕಾರಣ ಆಗಿರ್ಬೋದು. ಹಾಗಿದ್ದಾಗ ಇವತ್ತಿನ ವರಮಹಾಲಕ್ಷ್ಮಿಯ ದಿನ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ಲೋಕದ ಅಭೀಷ್ಟತೆಗಾಗಿ, ಲೋಕದಲ್ಲಿ ಎಲ್ಲರೂ ಕೂಡ ಸುಖ ಶಾಂತಿ ನೆಮ್ಮದಿಯಿಂದ ಇರಬೇಕು ಮತ್ತು ಎಲ್ಲರ ಮನಸ್ಸು ಕೂಡ ಅವರವರ ಇತಿಮಿತಿಯೊಳಗೆ ಆಲೋಚನೆಯನ್ನು ಮಾಡಲಿ ಮತ್ತು ದೇವರು ಇದ್ದಾನೆ ಮತ್ತು ದೇವರನ್ನು ನಾವು ಪೂಜಿಸಬೇಕು. ಆ ಮಹಾಲಕ್ಷ್ಮಿಯನ್ನು ನಾವು ಪೂಜೆ ಮಾಡುವುದರ ಮುಖಾಂತರ ನಮ್ಮ ಮನೆಯ ಸದಸ್ಯರ, ನಮ್ಮ ಮತ್ತು ಉಳಿದ ಎಲ್ಲ ಮನುಷ್ಯರ ಆಸೆ ಆಕಾಂಕ್ಷೆಗಳು ಈಡೇರುವ ಹಾಗೆ ಆಗಲಿ ಅಂತ ಹೇಳಿ ನಾವು ಪ್ರಾರ್ಥನೆಯನ್ನು ಮಾಡಬೇಕು. ಈ ಸಾಮೂಹಿಕ ಪ್ರಾರ್ಥನೆಗಳು ಕೂಡ ದೇವರನ್ನು ತಲುಪ್ತವೆ ಮತ್ತು ಆ ದೇವರು ಒಂದಷ್ಟು ಶಾಂತ ರೀತಿಯಲ್ಲಿ ಇರುವುದಕ್ಕೆ ಸಾಧ್ಯತೆ ಉಂಟು ಅಂತ ಹೇಳೋದು ನನ್ನ ಅಭಿಪ್ರಾಯ. ಈ ಹಬ್ಬದ ದಿನ ನಾವೆಲ್ಲರೂ ಎಲ್ಲರಿಗಾಗಿ ಪ್ರಾರ್ಥಿಸೋಣ ಅಂತ. ಖಂಡಿತವಾಗ್ಲೂ ಸರಿ. ಇಷ್ಟು ಹೊತ್ತು ನಮ್ಮ ಜೊತೆಗಿದ್ದು ಈ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷತೆಗಳೇನು, ಆಚರಣೆಯ ಬಗ್ಗೆ ಏನು, ಅದರ ಹಿಂದಿರುವಂತಹ ವೈಜ್ಞಾನಿಕ ಕಾರಣಗಳೇನು, ಇವೆಲ್ಲದರ ಬಗ್ಗೆ ಕೂಡ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ ಸರ್. ನಿಮಗೆ ಇದುವರೆಗೂ ನಮ್ಮ ಜೊತೆಗೆ ಈ ಸಮಯವನ್ನು ಕಳೆದಿದ್ದಕ್ಕಾಗಿ ಸುದ್ದಿ ಕಡೆಯಿಂದ ನಿಮಗೆ ಧನ್ಯವಾದಗಳು ಸರ್. ನಮಸ್ಕಾರ, ಧನ್ಯವಾದಗಳು. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ, ನಮಸ್ತಸ್ಯೈ 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 ನಮೋ ನಮಃ. ನಮ್ಮೆಲ್ಲ ವೀಕ್ಷಕರಿಗೂ ಮತ್ತೊಮ್ಮೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ನಿಮ್ಮೆಲ್ಲರ ಬಾಳಲು ಆ ಮಹಾಲಕ್ಷ್ಮಿ ವರವಾಗಿ ಸ್ಥಿರವಾಗಿ ಜೊತೆಗಿರ್ಲಿ ಅಂತ ಹೇಳ್ತಾ, ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸುದ್ದಿ ನ್ಯೂಸ್ ಪುತ್ತೂರು. Mangala Group of Educational Institutions has been bridging the gap between education and healthcare in Mangalore. Colleges under the group have nurtured the career dreams of several students. Our students have been placed in the defense sector in India as well as in renowned hospitals worldwide. Adequate amenities are provided to the students like transport, canteens and hostels. A well-stocked library, state-of-the-art laboratories, regular skill development courses, e-library system, a vast ground with focus on co-curricular and extracurricular activities are few among the support we offer. The Mangala Group of Educational Institutions offers quality courses in nursing, paramedical sciences, allied health sciences, physiotherapy, and speech and hearing. The journey of 1,000 miles starts with a single bus ride to college. Explore and experience the exceptional quality of education at Mangala Group of Educational Institutions. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.